ओम नमो भगवते ओम भगवते वासुदेवाय। वासुदेवाय नमः। ओम नमो भगवते वासुदेवाय। ओम ओम नमो नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ओम नमो ओम नमो भगवते भगवते वासुदेवाय। वासुदेवाय। नारायणं नमस्कृत्य नारायणं नारायणं नमस्कृत्य नमस्कृत्य नरं चैव नरोत्तमं नरं नरं चैव चैव नरोत्तमं नरोत्तमं देवीं सरस्वतीं व्यासं देवीं देवीं सरस्वतीं सरस्वतीं व्यासं ततो जयमुदीरयेत्। ततो जयामुदीरये। जयमुदीरये। अष्टप्रायेषु अभद्रेषु नष्टप्रायेषु अभद्रेषु भद्रेषु नित्यं भागवत सेवया नित्यं भागवत सेवया भगवती उत्तमा श्लोके भगवती उत्तम श्लोके भक्तिर्भवति नैष्टिकी। भक्तिर्भवति नैष्टिकी। ಶ್ರೀಮದ್ಭಾಗವತ 4ನೇ ಸ್ಕಂದ ಅಧ್ಯಾಯ 10 ಯಕ್ಷರೊಡನೆ ಧ್ರುವ ಮಹಾರಾಜನ ಯುದ್ಧ. ಅದರಲ್ಲಿ ಶ್ಲೋಕ 10. ते पिचामुम् अमृष्यन्तः ते अतिचामृष्यन्तः पादस्पर्शम् इवोरगाः पादस्पर्शावोरगः शरैरविद्यन् युगपद् शरैरविद्यन्युगपत् द्विगुणं प्रचिकीर्षवः द्विगुणं प्रचिकीर्षवः। ते ಆ ಯಕ್ಷರು ते ಆಯಕ್ಷರು ಅಪಿ ಕೂಡ अपि ಕೂಡ ಚ ಮತ್ತು ಚ ಮತ್ತು ಅಮುಂ ಧ್ರುವನನ್ನು ಅಮುಂ ಧ್ರುವನನ್ನು ಅಮೃಷ್ಯಂತಹ ಸಹಿಸಲಾರದವರಾಗಿ ಅಮೃಷ್ಯಂತಹ ಸಹಿಸಲಾರದವನಾಗಿ ಪಾದಸ್ಪರ್ಶಂ ಪಾದಗಳಿಂದ ತುಳಿಯಲ್ಪಟ್ಟ ಪಾದಸ್ಪರ್ಶಂ ಪಾದಗಳಿಂದ ತುಳಿಯಲ್ಪಟ್ಟ ಇವ ಹಾಗೆ ಇವ ಹಾಗೆ ಉರಗಾಹ ಸರ್ಪಗಳ ಉರಗಾಹ ಸರ್ಪಗಳ ಶರೈಹಿ ಬಾಣಗಳಿಂದ ಬಾಣಗಳಿಂದ ಅವಿದ್ಯನ್ ಹೊಡೆದರು ಹೊಡೆದರು ಯುಗಪತ್ ಏಕಕಾಲದಲ್ಲಿ ಯುಗಪತ್ ಏಕಕಾಲದಲ್ಲಿ ದ್ವಿಗುಣಂ ಎರಡು ಪಟ್ಟು ಪ್ರಚಿಕೀರ್ಷವಃ ಪ್ರತೀಕಾರವನ್ನು ಮಾಡಲು ಪ್ರಯತ್ನಿಸಿದ ಪ್ರತೀಕಾರವನ್ನು ಮಾಡಲು ಪ್ರಯತ್ನಿಸಿದ. ಇನ್ನೊಬ್ಬರ ಕಾಲಿನ ತುಳಿತಕ್ಕೆ ಸಿಕ್ಕಿ ಒಸಗಿ ಹೋಗುವುದನ್ನು ಸಹಿಸಲಾರದ ಸರ್ಪಗಳಂತೆ ಯಕ್ಷರು ಧ್ರುವ ಮಹಾರಾಜನ ಅದ್ಭುತ ಪರಾಕ್ರಮವನ್ನು ಕಂಡು ಸಹಿಸಲಾರದೆ ಹೋದರು. ತಮ್ಮ ಯೋಧರು ಇಮ್ಮಡಿ ಬಾಣಗಳನ್ನು ಅಂದರೆ 6 ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸುವಂತೆ ಮಾಡಿ ಧೈರ್ಯವಾಗಿಯೇ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿದರು. ಅನುವಾದ ನಿಂದೆ ಹೇಳಿ. ಇನ್ನೊಬ್ಬರ ಕಾಲಿನ ತುಳಿತಕ್ಕೆ ಸಿಕ್ಕಿ ಒಸಗಿ ಹೋಗುವುದನ್ನು ಸಹಿಸಲಾರದ ಸರ್ಪಗಳಂತೆ ಯಕ್ಷರು ಧ್ರುವ ಮಹಾರಾಜನ ಅದ್ಭುತ ಪರಾಕ್ರಮವನ್ನು ಕಂಡು ಸಹಿಸಲಾರದೆ ಹೋದರು. ತಮ್ಮ ಯೋಧರು ಇಮ್ಮಡಿ ಬಾಣಗಳನ್ನು ಅಂದರೆ 6 ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸುವಂತೆ ಮಾಡಿ ಧೈರ್ಯವಾಗಿಯೇ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿದರು. 11 ತಥಾ ಪರಿಗ ನಿಸ್ತ್ರಿಂಶೈಃ ಪಾಶಶೂಲ ಪರಶ್ವಧೈಃ
ಶಕ್ತಿರಷ್ಟಿಭಿರ್ಭೂಷುಂಡುಭಿಸ್ ಚಿತ್ರವಾಜೈಃ ಶರೈರಪಿ ಅಭ್ಯವರ್ಷನ್ ಪ್ರಕುಪಿತಾಃ ಅಭ್ಯವರ್ಷನ್ ಪ್ರಕುಪಿತಾಃ ತರತಂ ಸಹ ಸಾರಥಿಂ ಸಂತಸ್ತತ್ ಪ್ರತೀಕರ್ತುಂ ಅಯುತಾನಾಂ ತ್ರಯೋದಶ ತತಃ ಅನಂತರ ಅರಿಘ ಕಬ್ಬಿಣದ ಗದೆ ಗದೆ ತ್ರಿಂಶೈಹಿ ಮತ್ತು ಕತ್ತಿಗಳಿಂದ ರಾಸಶೂಲ ತ್ರಿಶೂಲಗಳು ಪರಶ್ವದೈಹಿ ಮತ್ತು ಕೊಡಲಿಗಳಿಂದ ಶಕ್ತಿ ಭಲ್ಲೆ ಋಷ್ಟಿಭಿಹಿ ಮತ್ತು ಬರ್ಜಿಗಳಿಂದ ಬಶುಂಡಿಬಿಹಿ ಫಿರಂಗಿ ಮುಂತಾದ ಅಸ್ತ್ರಗಳಿಂದ ಚಿತ್ರವಾಜೈಹಿ ವಿವಿಧ ಪುಕ್ಕಗಳಿಂದ ಕೂಡಿದ ಶರೈಹಿ ಬಾಣಗಳಿಂದ ಅಪಿ ಕೂಡ ಅಭ್ಯವರ್ಷನ್ ಧ್ರುವನ ಮೇಲೆ ಅವರು ಸುರಿಸಿದರು ಪ್ರಕುಪಿತಾಹ ಕೋಪಗೊಂಡವರಾಗಿ ತರತಂ ಅವನ ರಥದೊಡನೆ ಅನುವಾದ ಲೈನ್ ಇದೆ. ಸಹ ಸಾರಿಥಿಂ ಅವನ ಸಾರಥಿಯೊಡನೆ ಇಚ್ಚಂತಹ ಬಯಸುತ್ತಾ ತತ್ ಧ್ರುವನ ಚಟುವಟಿಕೆಗಳನ್ನು ಪ್ರತೀಕರ್ತುಂ ಎದುರಿಸಲು ಅಯುತಾನಾಂ 10,000ಗಳು ತ್ರಯೋದಶ 13ರ ಅನುವಾದ ಯಕ್ಷಯೋಧರ ಸಂಖ್ಯೆ 1,30,000ದಷ್ಟಿತ್ತು. ಅವರೆಲ್ಲರೂ ತುಂಬಾ ಕೋಪಾವಿಷ್ಟರಾಗಿದ್ದರು. ಧ್ರುವ ಮಹಾರಾಜನ ಅದ್ಭುತ ಕಾರ್ಯ ಚಟುವಟಿಕೆಗಳನ್ನು ವಿಫಲವಾಗಿಸಲು ಉತ್ಸುಕರಾಗಿದ್ದರು. ತಮ್ಮೆಲ್ಲ ಶಕ್ತಿಯೊಂದಿಗೆ ಅವರು ಮಹಾರಾಜ ಧ್ರುವನ ಮೇಲೆ, ಅವನ ರಥದ ಮೇಲೆ ಹಾಗೂ ಸಾರಥಿಯ ಮೇಲೆ ಬಗೆ ಬಗೆಯಾದ ಚಿತ್ರಶರಗಳಿಂದ, ಪುಕ್ಕಗಳಿಂದ ಕೂಡಿದ ಬಾಣಗಳು, ಪರಿಗಗಳಿಂದ, ಖಡ್ಗಗಳಿಂದ, ತ್ರಿಶೂಲಗಳಿಂದ, ಭಲ್ಲೆಗಳಿಂದ, ಭರ್ಜಿಗಳಿಂದ, ಈಟಿಗಳಿಂದ ಮತ್ತು ಭೂಷುಂಡಿಗಳಿಂದ ಆಕ್ರಮಣ ಮಾಡಿದರು. ಯಕ್ಷಯೋಧರ ಸಂಖ್ಯೆ 1,30,000ದಷ್ಟಿತ್ತು. ಅವರೆಲ್ಲರೂ ತುಂಬಾ ಕೋಪವಿಷ್ಟರಾಗಿದ್ದರು. ಮಹಾರಾಜನ ಅದ್ಭುತ ಕಾರ್ಯಚಟುವಟಿಕೆಗಳನ್ನು ವಿಫಲವಾಗಿಸಲು ಉತ್ಸುಕರಾಗಿದ್ದರು. ತಮ್ಮೆಲ್ಲ ಶಕ್ತಿಯೊಂದಿಗೆ ಅವರು ಮಹಾರಾಜ ಧ್ರುವನ ಮೇಲೆ, ಅವನ ರಥದ ಮೇಲೆ ಹಾಗೂ ಸಾರಥಿಯ ಮೇಲೆ ಬಗೆ ಬಗೆಯಾದ ಚಿತ್ರಶರಗಳಿಂದ, ಪುಕ್ಕಗಳಿಂದ ಕೂಡಿದ ಬಾಣಗಳು, ಪರಿಗಗಳಿಂದ, ಖಡ್ಗಗಳಿಂದ, ತ್ರಿಶೂಲಗಳಿಂದ, ಔತ್ತಾನಪಾದಿ ಸತದಾ ಶಸ್ತ್ರವರ್ಷೇಣ ಭೂರಿಣ
ಶಸ್ತ್ರವಸ್ತ್ರೇಣ ಭೋಜಿನಾ ನ ಏವಾದೃಶ್ಯಾತ್ ನ ಏವಾದೃಶ್ಯತಾಚ್ಛನ್ನ ಆಸಾರೇಣ ಯಥಾ ಗಿರಿಃ. ಔತ್ತಾನಪಾದಿಃ ಧ್ರುವ ಮಹಾರಾಜನ್ ಮಹಾರಾಜನು ಸಹ ಆ ತದಾ ಆಗ ಶಸ್ತ್ರವರ್ಷೇಣ ಶಸ್ತ್ರಗಳ ಸುರಿಮಳೆಯಿಂದ ಶಸ್ತ್ರಗಳ ಸುರಿಮಳೆಯಿಂದ ಭೂರಿನ ಎಡೆಬಿಡದ ಇಲ್ಲ ಏವ ನಿಶ್ಚಯವಾಗಿಯೂ ಅದೃಶ್ಯತ ಕಂಡನು ಆಚ್ಛನ್ನ ಆವರಿಸಲ್ಪಟ್ಟು ಆಸಾರೇಣ ಧಾರಾಕಾರವಾದ ಮಳೆಯಿಂದ ಯಥಾ ಹೇಗೋ ಹಾಗೆ ಗಿರಿಹಿ ಪರ್ವತವು. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಜಯವಾಗಲಿ. ಸತತವಾಗಿ ಸುರಿಯುವ ಮಳೆಯಿಂದ ಆವೃತವಾಗಿರುವ ಪರ್ವತದಂತೆ ಧ್ರುವ ಮಹಾರಾಜನು ಆಗ ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಆವೃತನಾಗಿದ್ದನು. ಸತತವಾಗಿ ಸುರಿಯುವ ಮಳೆಯಿಂದ ಆವೃತವಾಗಿರುವ ಪರ್ವತದಂತೆ ಧ್ರುವ ಮಹಾರಾಜನು ಆಗ ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಆವೃತನಾಗಿದ್ದನು. ಮುರಳೀಧರ್ ಪ್ರಭುಜಿ ಓದ್ತೀರಾ? ಆವೃತನಾಗಿದ್ದರು. ಮುರಳೀಧರ್ ಪ್ರಭುಜಿ. ಹರೇ ಕೃಷ್ಣ. ಪರಮ ಮಂಗಳ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿವಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನು ಶತ್ರುಗಳ ಶಸ್ತ್ರಶಾಸ್ತ್ರಗಳ ಸುರಿಮಳೆಯಿಂದ ಆವೃತನಾಗಿದ್ದರೂ ಯುದ್ಧದಲ್ಲಿ ಅವನ ಶತ್ರುಗಳಿಗೆ ಸೋತು ಶರಣಾದನೆಂದು ಅರ್ಥವಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಎತ್ತಿ ಹೇಳಿದ್ದಾರೆ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಆವೃತವಾಗಿರುವ ಪರ್ವತ ಶಿಖರದ ಉದಾಹರಣೆಯು ತುಂಬಾ ಉಚಿತವಾಗಿದೆ. ಏಕೆಂದರೆ ಸತತವಾಗಿ ಮಳೆ ಪರ್ವತವನ್ನು ಆವರಿಸಿದಾಗ ಪರ್ವತದ ಶರೀರದಿಂದ ಕೊಳೆಯೆಲ್ಲವೂ ತೊಳೆದು ಹೋಗುತ್ತದೆ. ಅಂತೆಯೇ ಶತ್ರುಗಳ ಕಡೆಯಿಂದ ಆದ ಶಸ್ತ್ರಗಳ ಸುರಿಮಳೆ ಧ್ರುವ ಮಹಾರಾಜನಿಗೆ ಹೊಸ ಶಕ್ತಿಯನ್ನು ತಂದುಕೊಟ್ಟಿತು. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ಅವನಲ್ಲಿ ದಿರಬಹುದಾದ ಅಸಾಮರ್ಥ್ಯವು ಎಲ್ಲವೂ ಕೊಚ್ಚಿ ಹೋಯಿತು. ಹರೇ ಕೃಷ್ಣ. ಧನ್ಯವಾದಗಳು. ಆಹಾಕಾರಸ್ತದೈವಾಸೀತ್ ಸಿದ್ಧಾನಾಂ ದಿವಿ ಪಶ್ಯತಾಂ ಅತೋಯಂ ಮಾನವಃ ಸೂರ್ಯೋ ಮಗ್ನಃ ಪುಣ್ಯಜನಾರ್ಣವೇ. ಎಲ್ಲರೂ ಓದ್ತೀರಾ ಶ್ಲೋಕ? ಒಬ್ಬೊಬ್ಬರಾಗಿ ಓದಿ ಇದನ್ನ. ಹರೇ ಕೃಷ್ಣ ಪ್ರಭುಜಿ. ಹಾಕಾರಸ್ತದೈವಾಸೀತ್ ದಿನಾಂ ದಿವಿ ಪಶ್ಯತಾಂ ಹತೋಯಂ ಮಾನವಃ ಸೂರ್ಯೋ ಮಗ್ನಃ ಪುಣ್ಯಜನಾರ್ಣವೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಆಹಾಕಾರ ಸದೈವೀಃ ಆಸಿದ್ದಾನಾಂ ದಿವಿ ಪಶ್ಯತಾಂ ಅತೋಹಯಂ ಮಾನವ ಸೂರ್ಯೋ ಮಗ್ನಾಃ ಪುಣ್ಯಜನಾರ್ಣವೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾಹಾಕಾರ ರಸ್ತೈದೈ ವಾಸಿತ್ ಸೀತಾನಾನಂ ದಿವಿ ಪಶ್ಯತಾಂ ಹತೋಯಂ ಮಾನವ ಸೂರ್ಯೋ ಮಗ್ನ ಪುಣ್ಯ ಜನಾರ್ದವೇ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಆಹಾಕಾರ ದೈವಾಸ್ತಿದೆ ನಾಸ್ತಿತೆ ದಾನಾಂ ದಿವಿ ಪಶ್ಯತಾಂ ಅತೋಹಯಂ ಮಾನವಃ ಸೂರ್ಯೋ ಮಗ್ನಃ ಪುಣ್ಯ ಜನಾರ್ಣವೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಆಹಾಕಾರಸ್ತದೈವಾಸ್ತಿದ್ದೀನಾಂ ದಿವಿ ಪಶ್ಯತಾಂ ಆತೋಯಂ ಮಾನವಃ ಸೂರ್ಯೋ ಮಗ್ನ ಪುಣ್ಯ ಜನಾರ್ಣವೇ. ಧನ್ಯವಾದ.
ಆಹಾಕಾರ, ಹಾಹಾಕಾರ, ನಿರಾಶೆಯ ಕೋಲಾಹಲವು, ನಿರಾಶೆಯ ನಿರಾಶೆಯ ಕೋಲಾಹಲವು, ತದಾ ಆಗ, ತದಾ ಆಗ, ಏವ ನಿಶ್ಚಯವಾಗಿಯೂ, ಏವ ನಿಶ್ಚಯವಾಗಿಯೂ, ಆಸೀತ್ ಪ್ರಕಟವಾಯಿತು, ಆಸೀತ್ ಸ್ಪಷ್ಟವಾಯಿತು, ಸಿದ್ಧಾನಾಂ ಸಿದ್ಧಲೋಕವಾಸಿಗಳ, ಸಿದ್ಧಾನಾಂ ಲೋಕವಾಸಿಗಳ, ದಿವಿ ಆಕಾಶದಲ್ಲಿ, ದಿವಿ ಪಶ್ಯತಾಂ ಯುದ್ಧವನ್ನು ನೋಡುತ್ತಿದ್ದ, ಪಶ್ಯತಾಂ ಯುದ್ಧವನ್ನು ನೋಡುತ್ತಿದ್ದ, ಹತಃ ಕೊಲ್ಲಲ್ಪಟ್ಟನು, ಹತಃ ಕೊಲ್ಲಲ್ಪಟ್ಟನು, ಅಯಂ ಈ ಅಯಂ ಮಾನವ ಮನುವಿನ ಮೊಮ್ಮಗನಾದ, ಮನುವಿನ ಮೊಮ್ಮಗನಾದ, ಸೂರ್ಯನು, ಸೂರ್ಯನು, ಮಗ್ನಃ ಮುಳುಗಿದನು, ಮುಳುಗಿದನು, ಪುಣ್ಯ ಜನ ಯಕ್ಷರ, ಯಕ್ಷರ, ಅರ್ಣವೇ ಸಮುದ್ರದಲ್ಲಿ. ಸಮುದ್ರದಲ್ಲಿ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಪಾದರಿಗೆ ಜಯ. ಮೇಲಿನ ಲೋಕಗಳಿಗೆ ಸೇರಿದ ಸಿದ್ಧರೆಲ್ಲರೂ ಆಕಾಶದಲ್ಲಿ ನೆರೆದು ಈ ಯುದ್ಧವನ್ನು ನೋಡುತ್ತಿದ್ದರು. ಧ್ರುವ ಮಹಾರಾಜ ಶತ್ರುಗಳ ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಆವೃತನಾದದನ್ನು ಕಂಡು ಕೋಲಾಹಲದಿಂದ ಅವರೆಲ್ಲರೂ ಹೀಗೆಂದು ಅರಚಿಕೊಂಡರು: ಮನುವಿನ ಮೊಮ್ಮಗನಾದ ಧ್ರುವ ಹತನಾದ. ಸೂರ್ಯನಂತಿದ್ದ ಧ್ರುವ ಮಹಾರಾಜ ಯಕ್ಷರೆಂಬ ಸಾಗರದಲ್ಲಿ ಮುಳುಗಿ ಹೋದ ಎಂಬುದಾಗಿ ಅವರು ಅರಚಿಕೊಂಡರು. ಎನಿವೆ, ಇಲ್ಲಿ ಇಂಗ್ಲಿಷ್ ನಲ್ಲಿ ಪ್ರಭುಪಾದರು ಅನುವಾದ ಮಾಡ್ತಾ ಇರೋದು, ದ ಗ್ರ್ಯಾಂಡ್ ಸನ್ ಆಫ್ ಮನು ಧ್ರುವ ಈಸ್ ನೌ ಲಾಸ್ಟ್. ಮನುವಿನ ಮೊಮ್ಮಗನಾದ ಧ್ರುವ ಲಾಸ್ಟ್ ಅಂದ್ರೆ ಇದು ಆಕ್ಚುಲಿ ಇಲ್ಲಿ ಕನ್ನಡದಲ್ಲಿ ಹತನಾದ ಅಂತ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸಂಸ್ಕೃತದಿಂದ ಡೈರೆಕ್ಟ್ ಆಗಿ ಅವರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಹತ ಅಂತಿದೆ, ಕರೆಕ್ಟ್. ಓಕೆ, ಈ ಸಂಸ್ಕೃತದಲ್ಲಿ ಹತ ಅಂತಿದೆ. ಹತ ಕೊಲ್ಲಲ್ಪಡ್ತಾನೇನೋ ಅಂತ ಅವ್ರ ಭಯ ಆಯ್ತು ಅಂತ. ಶಿಲ ಪ್ರಭುಪಾದರು ಅದನ್ನ ಲಾಸ್ಟ್ ಸ್ವಲ್ಪ ಅರ್ಥ ಬೇರೆ ಆಗುತ್ತೆ. ಅನುವಾದ: ಮೇಲಿನ ಲೋಕಗಳಿಗೆ ಸೇರಿದ ಸಿದ್ಧರೆಲ್ಲರೂ ಆಕಾಶದಲ್ಲಿ ನೆರೆದು ಈ ಯುದ್ಧವನ್ನು ನೋಡುತ್ತಿದ್ದರು. ಧ್ರುವ ಮಹಾರಾಜ ಶತ್ರುಗಳ ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಆವೃತನಾದುದನ್ನು ಕಂಡು ಕೋಲಾಹಲದಲ್ಲಿ ಅವರೆಲ್ಲರೂ ಹೀಗೆಂದು ಅರಚಿಕೊಂಡರು: ಮನುವಿನ ಮೊಮ್ಮಗನಾದ ಧ್ರುವ ಹತನಾದ. ಸೂರ್ಯನಂತಿದ್ದ ಧ್ರುವ ಮಹಾರಾಜ ಯಕ್ಷರೆಂಬ ಸಾಗರದಲ್ಲಿ ಮುಳುಗಿ ಹೋದ ಎಂಬುದಾಗಿ ಅವರು ಅರಚಿಕೊಂಡರು. ಪಿಲ್ಲಾರೆಡ್ಡಿ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ. ಪಿಲ್ಲಾರೆಡ್ಡಿ ಪ್ರಭುಜಿ ಈ ಶ್ಲೋಕದಲ್ಲಿ ಮಾನವ ಎಂಬ ಶಬ್ದ ತುಂಬಾ ಅರ್ಥಪೂರ್ಣವಾಗಿದೆ. ಸಾಮಾನ್ಯವಾಗಿ ಈ ಶಬ್ದವನ್ನು ಮನುಷ್ಯ ಎಂಬ ಅರ್ಥದಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಧ್ರುವ ಮಹಾರಾಜನನ್ನು ಮಗನು ಮಾನವ ಎಂದು ವರ್ಣಿಸಲಾಗಿದೆ. ಧ್ರುವ ಮಹಾರಾಜನು ಮಾತ್ರವಲ್ಲದೆ ಇಡೀ ಮಾನವ ಸಮುದಾಯವೇ ಮನುವಿನಿಂದ ಉದಿಸಿ ಬಂದಿದೆ. ವೈದಿಕ ಸಂಸ್ಕೃತಿಯ ಪ್ರಕಾರ ಮನುವು ಧರ್ಮಶಾಸ್ತ್ರಕಾರನೇ ಆಗಿದ್ದಾನೆ. ಇಂದಿಗೂ ಭಾರತದಲ್ಲಿನ ಹಿಂದೂಗಳು ಮನು ಹಾಕಿಕೊಟ್ಟಿರುವ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸುತ್ತಿದ್ದಾರೆ. ಹೀಗಾಗಿ ಮಾನವ ಸಮುದಾಯದಲ್ಲಿರುವ ಪ್ರತಿಯೊಬ್ಬನೂ ಮಾನವ ಅಥವಾ ಮನುವಿನ ಸಂತತಿಗೆ ಸೇರಿದವನು. ಆದರೆ ಧ್ರುವ ಮಹಾರಾಜ ವಿಶಿಷ್ಟ ಮಾನವನೆನ್ನಿಸಿಕೊಂಡಿದ್ದಾನೆ. ಅವನೊಬ್ಬ ಮಹಾಭಕ್ತನಾಗಿರುವುದೇ ಇದಕ್ಕೆ ಕಾರಣ. ಸಿದ್ಧಿ ಲೋಕದ ನಿವಾಸಿಗಳು ವಿಮಾನಗಳಿಲ್ಲದೆಯೇ ಆಕಾಶದಲ್ಲಿ ಹಾರಾಡಬಲ್ಲರು. ಅವರು ಯುದ್ಧ ಕ್ಷೇತ್ರಗಳಲ್ಲಿ ಧ್ರುವ ಮಹಾರಾಜನ ಬಗ್ಗೆ ಕಾತರರಾಗಿದ್ದರು. ಶೀಲ ರೂಪ ಗೋಸ್ವಾಮಿಗಳು ಹೀಗೆಂದರು: ಭಕ್ತನನ್ನು ಪರಮಪ್ರಭು ರಕ್ಷಿಸುವುದು ಮಾತ್ರವಲ್ಲ, ಎಲ್ಲ ದೇವತೆಗಳು ಮತ್ತು
ಸಾಮಾನ್ಯ ಮಾನವರು ಕೂಡ ಅವನ ರಕ್ಷಣೆಯ ಮತ್ತು ಕ್ಷೇಮದ ವಿಷಯದಲ್ಲಿ ಕಾತರರಾಗಿರುತ್ತಾರೆ. ಯಕ್ಷನೆಂಬ ಸಾಗರದಲ್ಲಿ ಧ್ರುವ ಮಹಾರಾಜನು ಮುಳುಗಿ ಹೋದಂತೆ ಕಂಡಿತು ಎಂಬ ಹೋಲಿಕೆಯು ಅರ್ಥಪೂರ್ಣವಾಗಿದೆ. ದಿಗಂತದಲ್ಲಿ ಸೂರ್ಯ ಕಣ್ಮರೆಯಾದಾಗ ಸಮುದ್ರದಲ್ಲಿ ಸೂರ್ಯ ಮುಳುಗಿಯೇ ಹೋದಂತೆ ತೋರುತ್ತದೆ. ಆದರೆ ವಾಸ್ತವವಾಗಿ ಸೂರ್ಯನಿಗೆ ಯಾವ ತೊಂದರೆಯೂ ಉಂಟಾಗುವುದಿಲ್ಲ. ಅಂತೆಯೇ ಯಕ್ಷರೆಂಬ ಸಮುದ್ರದಲ್ಲಿ ಧ್ರುವ ಮಹಾರಾಜನು ಮುಳುಗಿ ಹೋದಂತೆ ಕಂಡರೂ ಅವನಿಗೆ ತೊಂದರೆ ಉಂಟಾಗಿರಲಿಲ್ಲ. ರಾತ್ರಿಯು ಕೊನೆಗೊಂಡ ಮೇಲೆ ಕಾಲಾನುಕ್ರಮದಲ್ಲಿ ಸೂರ್ಯ ಮತ್ತೆ ಉದಯಿಸಿ ಬರುತ್ತಾನೆ. ಹಾಗೆ ಧ್ರುವ ಮಹಾರಾಜನು ತಾತ್ಕಾಲಿಕವಾಗಿ ಕಷ್ಟಕ್ಕೆ ಸಿಲುಕಿಕೊಂಡಿದ್ದ. ಅದೊಂದು ಯುದ್ಧವೇ ಆಗಿತ್ತು. ಜೊತೆಗೆ ಯಾವುದೇ ಯುದ್ಧದಲ್ಲಿ ಹಿನ್ನಡೆಗಳು ಇದ್ದೇ ಇರುತ್ತವೆ. ಇದಕ್ಕೆ ಅವನು ಸೋತನೆಂದೇನು ಅರ್ಥವಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ವಿವರಣೆ ಮುಂದುವರಿತಾ ಇದೆ. ಧ್ರುವ ಮಹಾರಾಜರು ತಮ್ಮನ ಹತ್ಯೆ ಏನು ಸಹಿಸಲಾಗದೆ ಯಕ್ಷರ ಮೇಲೆ, ಯಕ್ಷರ ರಾಜಧಾನಿ ಅಲಕಾಪುರಿ ಹಿಮಾಲಯದ ಉತ್ತರಕ್ಕೆ ಅಂತ ಹೇಳ್ತಾ ಇದ್ದಾರೆ ವಿವರಣೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಹಿಮಾಲಯಕ್ಕೆ ಉತ್ತರಕ್ಕೆ ನೇಪಾಳ್, ಮತ್ತೆ ಇನ್ನ ಉತ್ತರ ಅಂದ್ರೆ ಟಿಬೆಟ್ ಚೀನಾ, ಇವತ್ತು ಚೀನಾ ದೇಶ. ಸೊ ಅಲ್ಲಿ ಬಹುಶಃ ಇದು ಆಗ್ತಾ ಇರೋದಂತ ಶ್ರೀಲ ಪ್ರಭುಪಾದರು ಇರುತ್ತೆ. ಸೊ ಧ್ರುವ ಮಹಾರಾಜರು ಅವರು ಹೇಳಿದ ಕೇಳಿದ್ ನಾವು ಅವರ ಶಂಖನಾದದಿಂದಾನೆ ಎಲ್ಲ ಇವರ ನಗರವಾಸಿಗಳು, ಅವರ ವೀರರು ಯಾರಿದ್ರು ಯಕ್ಷರ ಕಡೆ, ಅವರೆಲ್ಲರೂ ಕೂಡ ಒಂಥರ ಒಂದು ರೀತಿ ಭಯ ಆಯ್ತು, ಹೆದರಿಕೆ ಆಯ್ತು. ಮತ್ತೆ ಧ್ರುವ ಮಹಾರಾಜರು ಅವರ ಮೇಲೆ ಪ್ರಯೋಗಿಸಿದ ಬಾಣಗಳು, ಸೊ ಒಂದು ಮೂರು ಬಾಣಗಳು ಸತತವಾಗಿ ಬಿರುಸಾಗಿ ಬೀಳ್ತಾ ಇತ್ತು. ಸೊ ಈ ರೀತಿ ಇದು ನಮಗೆ ಇವತ್ತಿನ ಬಿಲ್ಲು ಇದರಲ್ಲಿ ಆರ್ಚರಿ ಅಂತೆಲ್ಲ ಒಲಿಂಪಿಕ್ಸ್ ಅಲ್ಲೆಲ್ಲ ಇದೆ. ಒಲಿಂಪಿಕ್ಸ್ ಇದರಲ್ಲಿ ನಮ್ಮ ಗೇಮ್ಸ್ ಇದೆಲ್ಲ ಇರ್ತಾರೆ, ಅದರಲ್ಲೂ ಅವರೆಲ್ಲ ತುಂಬಾ ಅಭ್ಯಾಸ ಮಾಡಿ ತುಂಬಾ ಇರ್ಬೋದು. ಆದ್ರೆ ಈ ಮಟ್ಟಕ್ಕಿಲ್ಲ. ಇಲ್ಲಿ ಇರೋದು ನಾವು ಕೇಳೋದು, ಇದು ಎಷ್ಟೋ ಬಾಣಗಳನ್ನು ಅವ್ರು ಬಿಡ್ಬೋದು, ಮತ್ತೆ ಆ ಬಾಣಗಳು ಒಂದೊಂದು ಕಡೆ ಬೀಳುತ್ತೆ. ಏಕಕಾಲದಲ್ಲಿ ಅವ್ರಿಗೆ ಬೇಕಾದ್ರೆ ಆ ಬಾಣಗಳಿಂದ ಆ ಸಾರಥಿಯನ್ನು ಅವ್ರು ಕೊಲ್ಬಹುದು. ಸಾರಥಿ ಜೊತೆಗೆ ಅಲ್ಲಿರುವ ಕುದುರೆಗಳು ಎಷ್ಟು ರಥವನ್ನು ಎಳಿತಾ ಇರುತ್ತೆ, ಅದನ್ನು ಕೂಡ ಕೊಲ್ಬಹುದು. ಸೊ ಆ ರೀತಿ ಎಲ್ಲ ಒಂದೇ ಇದ್ರಲ್ಲಿ ಅವ್ರು ಬಾಣ ಬಿಟ್ರೆ ಅದು ಬೇರೆ ಕೆಲಸ ಮಾಡುತ್ತೆ. ಬೇರೆಯವ್ರ ಮೇಲೆ ನಾವು ಒಬ್ಬರ ಮೇಲೆ ಒಂದೇ ಟಾರ್ಗೆಟ್, ಒಂದೇ ಬಾಣ ಅಷ್ಟೇ. ಇಲ್ಲಿ ಆಗಲ್ಲ ಅವರ ಅದೇನು ಬಾಣಗಳು ಕೂಡ ನಮ್ಮ ರೀತಿಯ ಬಾಣಗಳಲ್ಲ. ತುಂಬಾ ಇವಾಗ ನಾವು ಕೇಳ್ತೇವೆ, ಶ್ರೀರಾಮಚಂದ್ರರು ಕೂಡ ಹರಧನಸ್ಸು ಅಂತ ಶ್ರೀ ಸೀತಾದೇವಿ ಅನ್ನು ಅವರು ವಿವಾಹ ಮಾಡೋ ಮುಂಚೆ ಅದನ್ನ ಕಟ್ಟಬೇಕು ಅಂತ ಒಂದು ಕಂಡೀಷನ್ ಹಾಕಿರ್ತಾರೆ. ಯಾರು ಜನಕ ಮಹಾರಾಜರು. ಆದ್ರೆ ಇವರು ಅದನ್ನ ಕಟ್ಟೋದಲ್ಲ, ಅದನ್ನ ಹಂಗೆ ಮುರಿದು ಬಿಡ್ತಾರೆ. ಅವರ ಸಾಮರ್ಥ್ಯ ಅದನ್ನ ಎತ್ತಲಿಕ್ಕೆ ಎಷ್ಟೋ ಜನ ಹರಧನಸ್ಸು, ಅದನ್ನ ಬಾಣ ಬಿಲ್ಲು ಬಾಣ. ಸೊ ಬಾಣವನ್ನ ಒತ್ತಲಿಕ್ಕೆ ಇಲ್ಲ, ಬಿಲ್ಲು ಅಂತ ಹೇಳಿ ಸರ್. ಧನಸ್ಸು ಅಂದ್ರೆ ಬಿಲ್ಲು, ಮತ್ತೆ ಬಾಣ ಅಂದ್ರೆ ಆರೋ. ಸೊ ಬಿಲ್ಲು ಇದನ್ನ
ಯಾರು ಅದನ್ನ ಎತ್ಕೊಳ್ಳಿಕ್ಕೆ ಎಷ್ಟು 200-300 ಜನ ಎತ್ತಬೇಕು ಅಷ್ಟು. ಅದನ್ನ ಸೀತಾದೇವಿ ಅವರು ಚಿಕ್ಕ ಮಗುವಾಗಿದ್ದಾಗೆ ಅದನ್ನ ಸರಿಸ್ಬಿಟ್ಟಿರ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಓ ಈ ಮಗು ಸಾಮಾನ್ಯ ಮಗು ಅಲ್ಲ. ಸೊ ಸೀತಾದೇವಿ ಸಾಕ್ಷಾತ್ ಲಕ್ಷ್ಮಿ, ಮಹಾಲಕ್ಷ್ಮಿ. ಸೊ ಅವ್ರಿಗೆ ಅವಾಗ್ಲೇ ಅವರ ತಂದೆ ಆ ರೀತಿ ಮಾಡ್ಕೊಂಡಿರ್ತಾರೆ. ಸೊ ನನ್ನ ಮಗಳು ಇಷ್ಟು ಸಾಮರ್ಥ್ಯವಾಗಿದ್ದಾರೆ, ಅವನ ಗಂಡನಿಂದ ಹೆಚ್ಚಾಗಿರ್ಬೇಕು ಸಾಮರ್ಥ್ಯ. ಸೊ ಹಾಗಾಗಿ ಅವರು ಕೂಡ ಅಟ್ಲೀಸ್ಟ್ ಇಲ್ಲ ಅಂದ್ರೆ ಆ ಬಾಣವನ್ನು ಆ ಬಿಲ್ಲನ್ನು ತೆಗೆದು ಅದನ್ನ ಅವರು ಆ ಸ್ಟ್ರಿಂಗ್ ಅದೇನಿರುತ್ತೆ ದಾರವನ್ನು ಅದು ಕಟ್ಟಬೇಕು ಅಂತ ಕಂಡೀಷನ್ ಮಾಡ್ತಾರೆ. ಸೊ ನಂತರ ನಮಗೆಲ್ಲ ತಿಳಿದಾಗೆ ರಾಮಾಯಣದಲ್ಲಿ ಸೀತಾದೇವಿಯ ಸ್ವಯಂವರದಲ್ಲಿ ಯಾರಿಗೂ ಆಗೋದಿಲ್ಲ, ಯಾರು ಮನುಷ್ಯರಿಗೆ ಸಾಧ್ಯ ಇಲ್ಲ, ಅದು ಯಾರು ದೇವತೆಗಳಿಗೂ ಸಾಧ್ಯ ಇಲ್ಲ. ಸೊ ಲಕ್ಷ್ಮೀದೇವಿ, ಸೊ ಅವರ ಸಾಮರ್ಥ್ಯ, ಅವರ ಮ್ಯಾಚ್ ನಾರಾಯಣನೇ. ಸೊ ಶ್ರೀರಾಮಚಂದ್ರನು ಅದನ್ನೇನೋ ಒಂದು ಕಷ್ಟವಿಲ್ಲದೆ ಅದನ್ನ ಕಟ್ಟಕ್ ಹೋದಾಗ ಅದನ್ನ ಮುರಿದೇ ಬಿಡ್ತಾರೆ, ಧನಸ್ಸೇ ಇದಾಗ್ತದೆ. ಮತ್ತೆ ಹಾಗೆ ಮುಂದುವರಿಯುತ್ತೆ. ಪರಶುರಾಮರಿಗೆ ಏನೋ ಕೋಪ ಬರುತ್ತೆ, ಅದ್ರಲ್ಲಿ ಏನೋ ಇದೆ ನಿಮ್ ರಾಮಾಯಣ ಬರುತ್ತೆ. ಸೊ ಎನಿವೆ ಆ ರೀತಿ ಧನುಸ್ಸುಗಳು, ಆ ರೀತಿ ಬಿಲ್ಲು, ಆ ಬಾಣಗಳು ಕೂಡ ಆ ರೀತಿ ಇರ್ತಾ ಇತ್ತು. ಆಮೇಲೆ ಹೇಳ್ತಾರೆ, ಕ್ಷತ್ರಿಯರು ಆ ಬಿಲ್ಲನ್ನು ತಗೊಂಡ್ಕೊಂಡು ಹೋಗ್ತಾ ಇದ್ರೆ ಅವರ ಇದರ ಮೇಲೂ ಕೂಡ ಆ ಬಿಲ್ಲುಗಳ ಮಾರ್ಕಿಂಗ್ಸ್ ಇರ್ತಾ ಇತ್ತು. ಜಿಮ್ ಮಾಡಿ ಇನ್ನೊಂದು ಮಾಡಿ ಅವರು ಮಾಂಸಗಳು ಖಂಡಗಳು ತೋರಿಸ್ತಾರೆ, ಅವ್ರನ್ನ ಪ್ರದರ್ಶನ ಮಾಡ್ತಾರೆ, ಇವರೆಲ್ಲ ಎಷ್ಟು ಅಭ್ಯಾಸ ಮಾಡ್ತಾರೆ. ಆತರ ಅಲ್ಲ, ಕ್ಷತ್ರಿಯರ ಸಾಮರ್ಥ್ಯ ಶಕ್ತಿ ಬಹಳ ಇರ್ತಿತ್ತು. ಇವರು ಕೂಡ ಯಾರು ಹೋದಾಗ ಭೀಮಸೇನ, ಕೃಷ್ಣ ಮತ್ತೆ ಅರ್ಜುನ ಜರಾಸಂಧನ ಇದಕ್ಕೆ ಹೋದಾಗ, ಜರಾಸಂಧನ ಒಂದು ಯಜ್ಞಕ್ಕೆ ಹೋದಾಗ, ಅವರು ರಾಜಸೂಯ ಯಜ್ಞ ಮುಂಚೆ ಹೋದಾಗ ಅವ್ರು ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾರೆ. ಆದ್ರೆ ಅವರ ಒಂದು ಇದನ್ನು ನೋಡಿ ಅವರ ಪರ್ಸನಾಲಿಟಿ, ಅವರ ವ್ಯಕ್ತಿತ್ವ ಅದನ್ನ ನೋಡೇ ಅವ್ರಿಗೆ ನಂತರ ಗೊತ್ತಾಗುತ್ತೆ, ಜರಾಸಂಧನಿಗೆ ಇದೆಲ್ಲೋ ಏನೋ ಇದಿದೆ, ಇವರು ಬ್ರಾಹ್ಮಣರಾಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವರ ದೇಹ ಇದು ಆ ರೀತಿ, ಅವರ ಪರ್ಸನಾಲಿಟಿ, ಅವರ ಇದು ಅದು ಕ್ಷತ್ರಿಯರಾಗಿರ್ಬೇಕಿರು ಅಂತ ಅನ್ಸುತ್ತೆ. ಸೊ ಈಗ ಯಾಕಂದ್ರೆ ಬಿಲ್ಲುಗಳು ಇರ್ತಾ ಇತ್ತು, ಅದು ಸಾಮಾನ್ಯ ವ್ಯಕ್ತಿಗಳಿಗೆ ಅದನ್ನ ಹೊರಕೊಳ್ಳಿಕ್ಕೂ ಆಗ್ತಾ ಇರ್ಲಿಲ್ಲ. ಸೊ ಅದನ್ನ ಇವರು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರು. ಇನ್ನೊಂದು ಆತರ ಏನೋ ಪಾಂಡವರ ಬಗ್ಗೆ ಕೂಡ ಹಾಗೆ ಹೇಳ್ತಾರೆ. ಪಾಂಡವರು ಅಲ್ಲಿ ಎಲ್ಲಿದಕ್ಕೆ ದ್ರೌಪದಿ ಸಂವರಕ್ಕೆ ಹೋದಾಗ ಅವರು ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾರೆ. ಆದ್ರೂ ಕೂಡ ಕೆಲವು ಜನರಿಗೆ ಸಂಶಯ ಬರುತ್ತೆ, ಇವರು ಬ್ರಾಹ್ಮಣರ ತರ, ಯಾಕಂದ್ರೆ ಕ್ಷತ್ರಿಯರಂದ್ರೆ ಅವರ ಒಂದು ತರಬೇತಿ, ಅವರ ಸಾಮರ್ಥ್ಯ, ದೇಹದ ಇದು ಅದು ಆ ರೀತಿ ಇರ್ತಾ ಇತ್ತು. ಸೊ ಅದರಿಂದಾನೇ ಅವ್ರಿಗೆ ಗೊತ್ತಾಗೋದು. ಸೊ ಇದೆಲ್ಲ ಏನಿವೆ, ಇದೆಲ್ಲ ಸೈಡ್ ಇದು. ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ಬಿಲ್ಲು, ಈ ಬಿಲ್ಲು ಬಾಣಗಳು ಧ್ರುವ ಮಹಾರಾಜರು ಅದು ಅವರು ಬಿಟ್ಟ ಇದು ಅವರಿಗೆ ಬೆರಗಾಯ್ತು. ನಮ್ಮನ್ನೆಲ್ಲ ಏನೋ ಒಂದು ಕ್ಷಣಕಾಲದಲ್ಲೇ, ಸ್ವಲ್ಪ ಸಮಯದಲ್ಲೇ ನಮ್ಮನ್ನೆಲ್ಲರೂ ಅಂತ್ಯ ಮಾಡ್ಬಿಡ್ತಾರೆ ಆಯ್ತಾ. ಯಕ್ಷ ನಾಯಕರಿಗೆ ಅನ್ನಿಸ್ತು, ಅವರು ಅಪ್ರಿಶಿಯೇಟ್ ಮಾಡಿದ್ರು ಮೊದಲಿಗೆ, ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಹಿಂದೆ ಹಾಗೆ ಇರ್ತಾ ಇತ್ತು, ಹಾಗೆ ಈಗಲೂ ಕೂಡ ಇದ್ದಾರೆ, ಹಾಗೇನಂತಿಲ್ಲ ಅಂತ. ಆದ್ರೆ ಸ್ಪೋರ್ಟಿವ್ ಇದು ಒಂದು ಇದರಲ್ಲಿ ಆಗುವಾಗ ಆಕ್ಚುಲಿ ಆ ರೀತಿ ಸ್ಪಿರಿಟ್ ಯಾವಾಗಲೂ ಇರ್ಬೇಕಂದ್ರೆ ಒಂದು ಸ್ಪೋರ್ಟಿವ್ ಕ್ರೀಡಾ ಸ್ಪಿರಿಟ್ ಆ ತರದಲ್ಲಿ ನಮ್ಮ ಧರ್ಮ. ಸೊ ಹಾಗಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹಾಗೆ. ಸೊ ಶತ್ರುಗಳಾದ್ರೂ ಕೂಡ ಅವರ ಒಂದು ಒಳ್ಳೆಯದನ್ನು ಅವರು ಪ್ರಶಂಸಿಸ್ತಾರೆ. ಹಾಗೆ ನಾವು ನೆನ್ನೆ ಕೇಳಿದ್ದು ಅವರು ಯಕ್ಷದ ನಾಯಕರು ಕೂಡ ಧ್ರುವ ಮಹಾರಾಜನ ಸಾಮರ್ಥ್ಯವನ್ನು ನೋಡಿ ಅವ್ರು ಮೊದಲಿಗೆ ಪ್ರಶಂಸೆ ಮಾಡಿದ್ರು. ಓ ವಾವ್, ಅದ್ಭುತ, ಆ ರೀತಿ ಕೇಳಿದ್ರು ಧ್ರುವ ಮಹಾರಾಜನ ಬಗ್ಗೆ. ಹಾಗೆ ನೋಡ್ತಾ ಇದ್ದಾರೆ ಅವರ ಸಾಮರ್ಥ್ಯ, ಅವರ ಇದು ಬಿಲ್ಲು ಬಾಣದ ಪ್ರಯೋಗದಲ್ಲಿ ಅವರು ಪ್ರಾವೀಣ್ಯ ನೋಡ್ತಾ ಇದ್ದಾರೆ. ಆದ್ರೆ ಅವ್ರು ಅಲ್ಲಿಗೆ ನಿಲ್ಲಿಲ್ಲ, ಅವರು ಕೂಡ ಈಗ ಅವರ ವಿವರಣೆಯಿಂದ ಹೇಳ್ತಾ ಇದ್ದು, ಅವರು ಕೂಡ ಇದರ ದ್ವಿಪಟ್ಟು ಡಬಲ್, ಇವರು 3 ಬಾಣಗಳು ಬಿಟ್ರೆ ಅವರೆಲ್ಲ 6 ಬಾಣಗಳು ಬಿಟ್ರೆ ಅಂತ. ಸೊ ಈ ರೀತಿ ಸಾಮರ್ಥ್ಯಗಳು ತೋರಿಸ್ತಾ ಇದ್ರು. ಅದರ ಇಲ್ಲಿ ಹೋಲಿಕೆ ಹೇಳ್ತಾ ಇದ್ದಾರೆ, ಅವರು ಎಷ್ಟು ಭರ್ಜರಿಯಾಗಿ ಆ ಬಾಣಗಳನ್ನು ಏಕಕಾಲದಲ್ಲಿ ಬಿಟ್ಟು ಎಲ್ಲ ಯಕ್ಷ ಪರವಾಗಿರೋ ನಾಯಕರು, ಸೈನಿಕರು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಪರ್ವತ ಆ ಜೋರು ಬಿರುಸಾದ ಮಳೆ ಬಂದಾಗ ಪರ್ವತದ ಮೇಲೆ ಪರ್ಟಿಕ್ಯುಲರ್ಲಿ ಹೇಳ್ತಾರೆ ಈ ಮೋಡಗಳು ಸೇರ್ತವೆ, ಅಲ್ಲಿ ಸೇರಿ ಒಮ್ಮೆಲೆ ಅದು ಸುರಿಮಳೆ ಬರುತ್ತೆ. ಆ ರೀತಿಯಲ್ಲಿ ಇದು ಸುರಿಮಳೆ. ಯಾಕಂದ್ರೆ ಧ್ರುವ ಮಹಾರಾಜರು ಅವರ ರಥ ಸಾರಥಿ ಇದ್ದಾರೆ. ಆ ಸೈನ್ಯದ ಇದು ಕೂಡ ಇಲ್ಲಿ ವಿವರಣೆ ಇಲ್ಲ. ಮೋಸ್ಟ್ಲಿ ಅವರು ಏಕಾಂತ ಹೋಗೋದ್ರು ಅನ್ಸುತ್ತೆ. ಅವ್ರೇನವ್ರು ಯಾರ ಬೆಂಬಲ ತಗೊಳ್ದೇವ್ರು, ಯಾಕಂದ್ರೆ ಕೇಳಿದ್ರು ಸುದ್ದಿ ಉತ್ತಮನಿಗೆ ಈಗ ಆಯ್ತು ಅಂತ. ಇನ್ನ ಸೈನ್ಯವನ್ನು ಕರೆಯೋದು, ಇನ್ನೊಂದವ್ರು ಇಲ್ಲ, ಸಾರಥಿನ ಕರ್ಕೊಂಡು ಅವ್ರ ರಥವನ್ನು ಏರಿ ಹೋಗ್ಬಿಟ್ರು ಸೀದಾ. ಅವರೊಬ್ಬರೇ ಸಾಕು, ಮಹಾರಥಿಗಳು, ಏಕರಥಿ, ಮಹಾರಥಿ ಇದೆಲ್ಲ ಕೇಳ್ತೇವೆ ನಾವು.
ಒಂದು ಒಂದು ಏಕರತಿ ಅಂದ್ರೆ ಒಂದು ರಥದ ಮೇಲೆ ಅವರು ಒಬ್ಬ ಶತ್ರುವಿನ ಮೇಲೆ ಯುದ್ಧ ಮಾಡ್ಬೋದು. ಇಲ್ಲ ಮಹಾರಥಿ ಅಂದ್ರೆ ಅವರು ಸಾವಿರಾರು ಲಕ್ಷಾಂತರ ಜನನ ಅವ್ರು ಒಂದೇ ಸಲ ಎದುರಿಸ್ಬೋದು. ಆ ತರ ಒಂದು ಸಾಮರ್ಥ್ಯ ಇರ್ತಾ ಇತ್ತು. ಸೊ ಹಾಗೆ ಮಹಾರಥಿ, ಅತಿರಥಿ, ಮಹಾರಥಿ ಇವರು ಧ್ರುವ ಮಹಾರಾಜರು. ಸೊ ಇವರು ಹೋದಾಗ ಅಲ್ಲಿ ಅವರೆಲ್ಲ ಇಲ್ಲಿ ಖಡ್ಗಗಳು ಹೇಳ್ತಾರೆ. ಕೆಲವು ಜನ ಬಿಲ್ಲುಗಳನ್ನು ಬಿಟ್ಟರು, ಬಿಲ್ಲು ಬಾಣಗಳನ್ನು, ಕೆಲವು ಜನ ಖಡ್ಗಗಳನ್ನು ಎಸೆದರು, ಕೆಲವು ಜನ ಆ ಭೂಶುಂಡಿಗಳನ್ನು ಎಸೆದರು, ಕೆಲವು ಜನ ಜಾವ್ಲಿನ್, ಈಗೆಲ್ಲ ಕೇಳ್ತೀವಿ ನಾವು ಈ ತರ ಎಲ್ಲ. ಸೊ ಎಲ್ಲ ಈ ಅಸ್ತ್ರಗಳೆಲ್ಲ ಎಲ್ಲ ಧ್ರುವ ಮಹಾರಾಜನೊಟ್ಟಿಗೆ ಎಲ್ಲರೂ ಕೂಡ ಅಲ್ಲಿ 1,30,000 ಸೈನ್ಯ ಪಡೆ ಒಮ್ಮೆಲೆ ಒಬ್ಬರ ಮೇಲೆ ಎಲ್ಲರೂ ಧ್ರುವ ಮಹಾರಾಜರು. ಸೊ ಹಾಗೆ ಆದ್ರೆ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಆಚಾರ್ಯರು ಹೇಳ್ತಾ ಇರೋದು, ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇರೋದು, ಇದು ಹೇಗೆ ಅಂದ್ರೆ ಬೆಟ್ಟದ ಮೇಲೆ ಅವರು ಬೆಟ್ಟದ ಮೇಲೆ ಒಂದು ಇದಾಕೋ ರೀತಿಯಲ್ಲಿ, ಮಳೆ ಸುರಿಸೋ ರೀತಿಯಲ್ಲಿ. ಸೊ ಬೆಟ್ಟಕ್ಕೆ ಏನಾಗುತ್ತೆ ಇರ್ಬೋದು, ಸುರಿಮಳೆ ನಮ್ಮ ಮೇಲೆ ತುಂಬಾ ಇದಾಗ್ಬೋದು. ನಮ್ಮ ಕಟ್ಟಡದ ಮೇಲೆ ಬಂದ್ರೆ ನಮಗೆ ತಲೆ ಬಿಸಿ ಆಗುತ್ತೆ. ನಮಗೆ ಲಾಸ್ಟ್ ವರ್ಷ ತುಂಬಾ ವಿಪರೀತ ಮಳೆ ಇತ್ತು ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ. ಅವರು ಅದಕ್ಕೆ ಸರಿಯಾಗಿ ಇದು ವ್ಯವಸ್ಥೆ ಮಾಡಿರ್ಲಿಲ್ಲ. ನಮಗೆ ಟೆನ್ಷನ್ ಆಗಿತ್ತು, ನಮ್ಗೆ ಆತಂಕ. ಹೇಗೆ ಇಲ್ಲಿ ಈ ರೀತಿ ಮಳೆ ಬಂದ್ರೆ ಅಲ್ಲಿ ಸರಿಯಾಗಿ ಅಲ್ಲಿ ನೀರು ಹೋಗದೆ ಇದ್ರೆ ಅಲ್ಲೆಲ್ಲ ನೀರೆಲ್ಲ ತುಂಬಿ ಅಲ್ಲೆಲ್ಲ ಮತ್ತೆ ಲೀಕೇಜ್ ಕೂಡ ಒಂದೊಂದ್ ಕಡೆ ಬೇಗ ನೀರಿಗೆ ಗೆಲ್ಬೇಕು, ನೀರೆಲ್ಲೂ ಕೂಡ ಒಂದಿದ್ ಸಿಕ್ಕದೆ ದಾರಿ ಮಾಡ್ಕೊಂಡ್ಬಿಡುತ್ತೆ, ಹೋಗ್ಬಿಡುತ್ತೆ. ಹೀಗೆ ನಮಗೆ ಟೆನ್ಷನ್. ನಮ್ಮ ದೊಡ್ಡ ದೊಡ್ಡ ಕಟ್ಟಡಗಳಿರ್ಬೋದು, ಹೊಸ ನೂತನ ಕಟ್ಟಡ ಇರ್ಬೋದು, ದೊಡ್ಡ ನಮ್ಮ ಸ್ಕೈ ಸ್ಕ್ರೇಪರ್ಸ್ ಇರ್ಬೋದು, ಈ ತರ ಮಳೆಗಳು ಇದೆಲ್ಲ ಬಂದ್ರೆ ಏನು ಕೂಡ ಉಳಿಯೋದಿಲ್ಲ. ನಮ್ಮ ಕಾಂಕ್ರೀಟು ಇದೆಲ್ಲ ಉಳಿಯೋದಿಲ್ಲ. ಆದ್ರೆ ಪರ್ವತಗಳಿವೆ, ದೊಡ್ಡ ಪರ್ವತಗಳಿವೆ. ಪರ್ವತಕ್ಕೆ ಅದು ಈಗಲೂ ಆಗುತ್ತೆ, ಪರ್ವತಗಳಿಗೆ ಒಂದ್ಸಲ ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಆದರೆ ಇನ್ನ ದೊಡ್ಡ ಪರ್ವತಗಳಿದೆ, ಅದಕ್ಕೇನು ಆಗೋದಿಲ್ಲ. ಹಿಮಾಲಯ ಇದೆಲ್ಲ ಕೇಳ್ತೀವಿ, ಎಷ್ಟೆಷ್ಟು ದೊಡ್ಡ ಪರ್ವತ. ಮಳೆ ಎಷ್ಟು ಬಂದ್ರು ಕೂಡ ಅದು ಸಹಿಸೋ ಒಂದು ಶಕ್ತಿ ಇದೆ. ಆಮೇಲೆ ಏನಾಗುತ್ತೆ, ಈ ತರ ಪರ್ವತಗಳಲ್ಲೂ ಇನ್ನೊಂದು ಕಡೆ ಅದರ ಮಳೆ ಬಂದ್ರು ಅದರ ಕೊಳಕೆಲ್ಲ ಹೋಗ್ಬಿಡುತ್ತೆ. ಸೊ ಒಂದೊಂದ್ಸಲ ನಮಗೂ ಅನ್ಸುತ್ತೆ, ಅಯ್ಯೋ ನಮ್ಮ ಮಂದಿರನೋ ನಾವು ಇದೋ ತುಂಬಾ ಕೊಳಕಾಗಿದೆ ಅನ್ಸುತ್ತೆ. ಸೊ ಒಂದ್ಸಲ ಈ ತರ ಮಳೆ ಬಂದಾಗ ಎಲ್ಲ ಶುದ್ಧಿ ಆಗ್ಬಿಡುತ್ತೆ. ನಾವು ಅದನ್ನ ಶುದ್ಧಿ ಮಾಡ್ಬೇಕು ಅಂದ್ರೆ ನಾವು ಎಷ್ಟು ಶ್ರಮಿಸ್ಬೇಕೋ, ಇಲ್ಲಾಂದ್ರೆ ಇನ್ನೆಷ್ಟು ಜನನ ಸೇರಿಸ್ಬೇಕೋ. ಇಲ್ಲಿ ಮಂಗಳೂರಲ್ಲಿ ನಮ್ದು ಲೇಬರ್ ಕೂಡ ಬಹಳ ಹೆಚ್ಚು ಇಲ್ಲಿ. ಸೊ ಈ ತರ ಸೇರಿಸ್ಬೇಕು ಮಾಡ್ಬೇಕು ಅಂದ್ರೆ, ಆದ್ರೆ ಒಮ್ಮೊಮ್ಮೆ ಮಳೆ ಬಂದ್ರೆ ಎಲ್ಲ ತಂತಾನಿಗೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ, ಸ್ವಚ್ಛ ಆಗ್ಬಿಡುತ್ತೆ. ಸೊ ನಮಗೂ ಕೂಡ ಒಳ್ಳೇದು. ಸೊ ಈ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪರ್ವತ ಇಲ್ಲಿ ಬಂದಾಗ ಇಲ್ಲಿ ಪರ್ವತಕ್ಕೆ ಆ ಮಳೆ ಬಂದ್ರೆ ಒಳ್ಳೇದೇ. ಅಲ್ಲೇನಾದ್ರೂ ಏನೋ ಕೊಳಕು ಎಲ್ಲಾದ್ರೂ ಏನೋ ಸೇರಿದ್ರೆ ಕಲ್ಮಶಗಳು ಆ ರೀತಿಯಲ್ಲಿ ಹೇಳ್ತಾರೆ. ಧ್ರುವ ಮಹಾರಾಜರು ಅವರು ಸ್ವಲ್ಪ ಮೋಸ್ಟ್ಲಿ ಅವ್ರ ಮುಂದೆ ನೋಡ್ತಾ ಇದ್ರು, ಇದನ್ನ ಇವ್ರನ್ನ ಏನ್ ಮಾಡೋದು, ಇವ್ರನ್ನ ಹೇಗೆ ಇವ್ರನ್ನ ಶಿಕ್ಷಿಸೋದು, ಆ ರೀತಿ ಯೋಚನೆ ಮಾಡ್ತಾ ಇದ್ರು, ಇನ್ನೇನೋ ಮಾಡ್ತಾ ಇದ್ರು. ಅವ್ರು ಸಂಪೂರ್ಣ ಅವ್ರ ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಮಾಡ್ಲಿಲ್ಲ ಅವರು. ಆದ್ರೆ ಇವರು ಈಗ ಪ್ರದರ್ಶನ ಮಾಡಿದ್ದು, ನಾವು ನಿಮಗಿಂತ ದ್ವಿಪಟ್ಟು, ನೀವು 3 ಬಾಣ ಬೆಲ್ಲು ಬಿಟ್ರೆ ನಾವು 6 ಬಾಣ ಬಿಡ್ತೇವೆ, ನಮ್ಮಲ್ಲೂ 130,000 ಸೈನ್ಯ ಪಡೆ ಇದೆ ನಮ್ಮ ಹತ್ರ, ಎಲ್ಲರೂ ಬೇರೆ ಬೇರೆ ಆಯುಧಗಳನ್ನು ಪಡೆದಿದ್ದಾರೆ. ಸೊ ಹೀಗೆ ನಮ್ಮ ಸಾಮರ್ಥ್ಯ ನಾವು ತೋರಿಸ್ತೇವೆ ಅಂತ ಅಂದಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಧ್ರುವ ಮಹಾರಾಜರನ್ನು ನಾವು ಏನು ಸಾಮರ್ಥ್ಯ ತೋರಿಸೋದು ಅವ್ರ ಮುಂದೆ ನಾವು ಸೊ ಹೇಳ್ತಾರಲ್ಲ, ಕ್ಯಾರಿಯಿಂಗ್ ಕೋಲ್ ಟು ನ್ಯೂ ಕ್ಯಾಸಲ್. ಸೊ ಈ ರೀತಿ ಎಲ್ಲ ಒಂದೊಂದೆಲ್ಲ ನಾವು ಒಂದ್ಸಲ ಪ್ರಾವರ್ಬ್ ಕೇಳ್ತೇವೆ. ಸೊ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ಲಿ ನಾವು ಹೋಗಿ ನಮ್ಮ ಒಂದು ಪದಾರ್ಥವನ್ನು ತಗೊಂಡವ್ರೆ ಏನು, ಅಲ್ಲಿ 1,000 ಲಕ್ಷ ಟನ್ ಅಲ್ಲಿ ಕೈಗಾರಿಕೆ ಉದ್ಯಮ ಅಲ್ಲಿ ಒಂದು ನಗರದಲ್ಲಿ ತಯಾರಿ ಆಗ್ತಾ ಇರೋದು. ಆಗ ನಾವು ನಮ್ಮದೇನೋ ಒಂದು 4 ಸಾಮಗ್ರಿನ ಇಟ್ಕೊಂಡು ಹೋದ್ರೆ, ಇಲ್ಲ ಸಮುದ್ರಕ್ಕೆ ನಾವು 4 ಬಕೆಟ್ ನೀರು ಇಟ್ಕೊಂಡು ಹೋಗಿ ಸುರಿಸಿದ್ರೆ ನಮ್ಮದೇನು 4 ಬಕೆಟ್ ನಮ್ದು ಸಾಮರ್ಥ್ಯ. ಸಮುದ್ರದ ಸಾಮರ್ಥ್ಯ ಅಲ್ಲಿ ಲಕ್ಷಾಂತರ. ಸೊ ಹೀಗೆ ಧ್ರುವ ಮಹಾರಾಜರು ಅವರ ಯುದ್ಧ ಸಾಮರ್ಥ್ಯ, ಯುದ್ಧ ಪ್ರವೀಣತೆ ಮುಂದೆ ಏನೂ ಲೆಕ್ಕಕ್ಕಿಲ್ಲ. ಯಕ್ಷರು ಮುಂದೆ ನೋಡ್ತೇವೆ, ಈಗ ಅವ್ರನ್ನ ಹೇಗೆ ಇವಾಗ 100,000 ಜನನ ಅವ್ರ ಚಕ್ ಅವರೆಲ್ಲ ಈಗ ಅಂತ್ಯ ಆಗುತ್ತೆ. ಈಗ ಯಕ್ಷರ ನೋಡ್ತೇವೆ ನಾವು. ಧ್ರುವ ಮಹಾರಾಜರಿಗೆ ಅವರ ಸಾಮರ್ಥ್ಯ ಏನು, ಯಕ್ಷರ ಸಾಮರ್ಥ್ಯ ಏನೂ ಇಲ್ಲ. ಇವಾಗ ನಮ್ಮ ಇದಿರುತ್ತೆ, ಸೈನ್ಯ ಬಲಗಳಿರುತ್ತೆ. ಆದ್ರೆ ನಾವು ದೊಡ್ಡ ದೇಶಗಳಲ್ಲಿ ಅಣು ಅಸ್ತ್ರಗಳಿದೆ, ಇನ್ನೊಂದಿದೆ. ಅವ್ರ ಮುಂದೆ ಹೇಳೋದು, ನಮ್ಮ ದೇಶದಲ್ಲೂ ಈಗ ಎಷ್ಟೋ ಇದೆ. ಅದು ಬಿಟ್ಟು ಯಾವ್ದು ಚಿಕ್ಕ ದೇಶ ಅಂತ ಇಟ್ಕೊಂಡು, ಚಿಕ್ಕ ದೇಶ ಯಾವ್ದು ಚಿಕ್ಕ ಇದಿಟ್ಕೊಂಡು ಅವರು ದೊಡ್ಡ ದೇಶಗಳ ಮೇಲೆ ಅವ್ರು ಯುದ್ಧ ಮಾಡೋದು ಏನೂ ಆಗೋದಿಲ್ಲ. ಹಾಗೆ ಆಧುನಿಕ ಇದಕ್ಕೆ ನಾವು ಹೋಲಿಕೆ ಮಾಡ್ಬೇಕು ಅಂದ್ರೆ, ಈ ದೊಡ್ಡ ಪರ್ವತದ ಮುಂದೆ ಸುರಿಮಳೆ ಏನು ಮಾಡಕ್ಕಾಗಲ್ಲ. ಹಾಗೆ ಇವರೆಲ್ಲ ಅಸ್ತ್ರಗಳು ಅದು ಧ್ರುವ ಮಹಾರಾಜನಿಗೆ ಸಮ ಇಲ್ಲ. ಧ್ರುವ ಮಹಾರಾಜನ ಸಾಮರ್ಥ್ಯ, ಶಕ್ತಿ, ಯಾಕಂದ್ರೆ ಕೃಷ್ಣನಿಂದಲೇ ಅವರು ರಕ್ಷಿತರಾದರು. ಕೃಷ್ಣನು ಆಗ್ಲೇ ಅವರಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದಾನೆ, ಆ ಶಕ್ತಿಯನ್ನು ಅನುಗ್ರಹಿಸಿದ್ದಾನೆ.
ಸೊ ಅವರಿಗೆ ಯಾರು ಇಲ್ಲಿ ಭೂಲೋಕದಲ್ಲಾಗ್ಬೋದು, ಇಲ್ಲಿ ಜಗತ್ತಿನಲ್ಲೇ ಆಗ್ಬೋದು, ಕೃಷ್ಣನ ಕೊಟ್ಟದ್ದು ಧ್ರುವಮಾರಜರಿಗೆ ಸ್ಥಾನ ಅವರ ತಂದೆ, ಅವರ ಅಜ್ಜ, ಅವರ ತಂದೆ ಬ್ರಹ್ಮದೇವರಿಗಿಂತ ದೊಡ್ಡ ಅಧಿಕಾರ ಅಂದ್ರೆ ಅವರ ಶಕ್ತಿ ಸಾಮರ್ಥ್ಯ ಕೂಡ ಅವ್ರಿಗಿಂತ ಹೆಚ್ಚು. ಬೇಕಿದ್ರೆ ಅವ್ರಿಗೆಲ್ಲರಿಗಿಂತ ಹೆಚ್ಚು ಶಕ್ತಿಯನ್ನು ಪ್ರದರ್ಶಿಸಿ ತೋರಿಸ್ಬೋದು. ಅದ್ರ ತೋರಿಸೋ ಅವಶ್ಯಕತೆ ಇಲ್ಲ ಧ್ರುವ ಮಹಾರಾಜರಿಗೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು, ಧ್ರುವ ಮಹಾರಾಜರು ಆ ಪದವಿಯಲ್ಲಿದ್ದಾರೆ ಅಂದ್ರೆ ನ್ಯಾಚುರಲಿ, ಸಹಜವಾಗಿ ಅವರು ಎಲ್ಲ ಭೌತಿಕ ಜಗತ್ತಿನಲ್ಲಿರುವ ಜನರು, ಎಲ್ಲ ದೇವತೆಗಳು ಎಲ್ಲರೂ ಸೇರಿದಕ್ಕಿಂತ ಅವರು ಪ್ರಭಾವಶಾಲಿ, ಎಲ್ಲರಿಗಿಂತ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ ಧ್ರುವ ಮಹಾರಾಜ್. ಸೊ ಈಗ ಅವರ ಒಂದು ಹೀರೋಯಿಸಂ, ಅವರ ಒಂದು ಯುದ್ಧದ ಇದನ್ನು ನಾವು ನೋಡೋ ನಮ್ಗೆ ಒಂದು ಸನ್ನಿವೇಶ ಭಗವಂತನ ಈ ತರ ಸೃಷ್ಟಿ ಮಾಡಿದ್ದಾನೆ, ಇದನ್ನ ಅವರು ತೋರಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದು ಆದ್ರೆ ಇಲ್ಲಿ ಪಾಯಿಂಟ್ ಹೇಳ್ತಾ ಇದ್ರು, ಈ ಯುದ್ಧವನ್ನು ನೋಡ್ಲಿಕ್ಕೆ ಸಿದ್ಧಲೋಕದಿಂದ ಸಿದ್ಧರು ಬಂದಿದ್ದಾರೆ, ನಿವಾಸಿಗಳು. ನಮ್ಮ ಲೋಕ, ನಾವು ಭೂಲೋಕದಲ್ಲಿದ್ದೇವೆ, ನಮ್ಮ ಮೇಲೆ ಭುವರ್ಲೋಕ ಇದೆ, ಸ್ವರ್ಗಲೋಕ ಇದೆ, ಜನಲೋಕ ಇದೆ, ತಪೋಲೋಕ ಇದೆ. ಸೊ ಹೀಗೆ ಮೇಲೆ ಉನ್ನತ ಲೋಕಗಳಿದೆ. ಹೆಚ್ಚು ಸತ್ವಗುಣದಿಂದ ಕೂಡಿದ ವ್ಯಕ್ತಿಗಳಿದ್ದಾರೆ, ಹೆಚ್ಚು ಸಾಮರ್ಥ್ಯವನ್ನು ಪಡೆದ ವ್ಯಕ್ತಿಗಳಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾರೆ, ಸಿದ್ಧಲೋಕದ ವ್ಯಕ್ತಿಗಳಂದ್ರೆ ಅವರು ಏನವರು ವಿಮಾನಗಳ ಅವಶ್ಯಕತೆ ಇಲ್ಲದೆ ಅವರು ಗಾಳಿಯಲ್ಲಿ ತೇಲಾಡ್ತಾ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾರೆ. ನಮಗೆ ಇವಾಗ ಏನಾದ್ರೂ ಒಂದು ಅಪಾಯ ಬಂತು ಅಂದ್ರೆ ನಾವೇನು ಮಾಡಕ್ಕಾಗಲ್ಲ, ನಾವಿರೋದ್ರಲ್ಲೇ ಇಲ್ಲೇ ಇದ್ದೀವಿ, ನಾವೊಂದು ಅಂತ್ಯ ಆಗುತ್ತೆ. ಅಕ್ಕಿಗಳು ಕೂಡ ಭಗವಂತನು ಹೇಗೆ ಇದು ಕೊಟ್ಟಿದ್ದಾನೆ ಅಂದ್ರೆ ಅವರು ಕೂಡ ತಮ್ಮ ರೆಕ್ಕೆಯನ್ನು ಆಡ್ಕೊಂಡು ಅವ್ರ ಮೇಲೆ ಹೋಗ್ಬಿಡ್ತಾರೆ. ಭೂಕಂಪ ಆಯ್ತು, ನಾವೇನ್ ಮಾಡಕ್ಕಾಗುತ್ತೆ? ಭೂಕಂಪ ಏನು ಮಾಡಕ್ಕಾಗಲ್ಲ. ನಾವು ಪ್ರವಾಹ ಬಂತು, ಸುನಾಮಿ ಬಂತು, ಏನ್ ಮಾಡಕ್ಕಾಗುತ್ತೆ? ನಾವು ಜನರು ಏನು ಮಾಡಕ್ಕಾಗಲ್ಲ. ಇದು ಆದ್ರೆ ಈ ಪಕ್ಷಿಗಳು ಕೂಡ ಭಗವಂತ ಕೊಟ್ಟಿರೋ ಸಾಮರ್ಥ್ಯ, ಅವ್ರು ಹಾರ್ಕೊಂಡ್ ಮೇಲೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ಭಗವಂತನ ಸೃಷ್ಟಿ, ಪ್ರತಿಯೊಂದು ಜೀವಿಗೆ ಒಂದೊಂದು ನಿರ್ದಿಷ್ಟ ಗುಣಗಳನ್ನು ಭಗವಂತನ ಕೊಟ್ಟಿದ್ದಾನೆ. ಸಿದ್ಧಲೋಕದಲ್ಲಿ ಹೇಳ್ತಾರೆ ಅವರು ಎಷ್ಟು ಉನ್ನತ ಜೀವಿಗಳು, ಮತ್ತೆ ಅವರು ಹುಟ್ಟುತ್ತಾನೆ, ಅಲ್ಲಿ ಸಿದ್ಧಲೋಕದಲ್ಲಿ ಹುಟ್ಟುತ್ತಾನೆ ಅವ್ರಿಗೆ ಈ ರೀತಿಯ ಅಷ್ಟಸಿದ್ಧಿಗಳು ಎಲ್ಲ ಇದೆ ಅಂತ ಹೇಳಿ. ನಾವು ಯೋಗ ಮಾಡ್ತಾ ಇದೀವಿ, ಇದ್ರಲ್ಲಿ ನಾವು ಭೂಲೋಕದಲ್ಲಿ ಯೋಗ ಮಾಡೋ ಅಭ್ಯಾಸ ಒಂದು ನಮ್ಗದೊಂದು ಇದು ಯೋಗ ಮಾಡಿ ಏನ್ ಮಾಡ್ತೇವೆ ನಾವು? ಇದು ಯೋಗ ಮಾಡಿ ಒಂದ್ ಸ್ವಲ್ಪ ನಮ್ಗೆ ಇಲ್ಲಿ ದೇಹದ ಒಂದು ಇದು ಸಿಗ್ಬೋದು, ನಮ್ಗೆ ಸ್ವಲ್ಪ ಶಕ್ತಿ ಸಿಗ್ಬೋದು, ಇಲ್ಲಾಂದ್ರೆ ಆ ಶ್ವಾಸದ ಒಂದು ಇದರಿಂದ ಆರೋಗ್ಯ ಸ್ವಲ್ಪ ಒಳ್ಳೇದಾಗ್ಬೋದು, ಅಷ್ಟೇ. ಇನ್ನೇನು ನಮ್ಗೆ ಅದರಿಂದ ಕಲಿಯುಗದಲ್ಲಿ ಸಾಧಿಸಕ್ ಆಗೋದಿಲ್ಲ. ಹಿಂದೆ ಯುಗದಲ್ಲಿ ಸಾಧಿಸ್ತಾ ಇದ್ರು, ಕೇವಲ ದೇಹದ ಇದೆಲ್ಲ ಜೊತೆಗೆ ಅವರು 100 ವರ್ಷ 1000 ವರ್ಷ ಅವರು ಬದುಕೋ ಒಂದು ಶಕ್ತಿಯನ್ನು ಪಡಿತಾರೆ. ಇವಾಗ ಯಾರಿದ್ದಾರೆ ಆತರ ಯೋಗಿಗಳು? ಎಲ್ಲೋ ಒಬ್ರೋ ಇಬ್ರೋ ಇರ್ಬೋದು ಹಿಮಾಲಯದಲ್ಲಿ. ಅದು ಬಿಟ್ರೆ ಆ ಯೋಗಾಭ್ಯಾಸ ಇಲ್ಲ. ಯೋಗಾಭ್ಯಾಸ ಏನೋ ಕೆಲವು ಶ್ವಾಸಗಳು, ಕೆಲವು ಈ ತರ ಕೂತ್ಕೊಳ್ಳೋದು ಜನರಿಗೆ ನಾನು ಈ ತರ ಕಲಿತೆ ಅದು ತೋರ್ಸೋದಷ್ಟೇ. ನಾವು ಎಲ್ಲರೂ ಒಂದೊಂದು ತೋರಿಸ್ಬೇಕಲ್ಲ, ನಾವು ನನ್ನಲ್ಲಿ ಇದು ಸ್ಪೆಷಲ್ ಇದೆ ಅಂತ ಅದೇ ತೋರಿಸ್ಬೋದು ಅಷ್ಟೇ. ಅದು ಸ್ವಲ್ಪ ಆರೋಗ್ಯ ನಂಗೆ ಬರ್ಬೋದು ಅಷ್ಟೇ ಇವತ್ತಿನ ಯೋಗಾಭ್ಯಾಸದಿಂದ. ಇಲ್ಲ ಅಂದ್ರೆ ನಿಜವಾದ ಯೋಗಾಭ್ಯಾಸದಿಂದ ಅವ್ರಿಗೆ ಅಷ್ಟಸಿದ್ಧಿ ಪ್ರಾಪ್ತಿ ಆಗುತ್ತೆ. ಅವ್ರಿಗೆ ಅದಕ್ಕೂ ಮೇಲೆ ಅಂದ್ರೆ ಭಗವಂತನ ನೋಡ್ಬೇಕು, ಅದು ಪರಿಪೂರ್ಣತೆ. ಕೃಷ್ಣನನ್ನು ನೋಡ್ಬೇಕು, ಪರಮಾತ್ಮನಿರುವ ರೂಪವನ್ನು ನೋಡ್ಬೇಕು. ಸೊ ಧ್ರುವ ಮಹಾರಾಜರು ಅದು ನಾವು ನೋಡಿದ್ವಿ, ಕೇಳಿದ್ವಿ ನಾವು. ಆದ್ರೆ ಸಿದ್ಧಲೋಕದಲ್ಲಿ ಅವರೇನು ಈ ರೀತಿ ಅಭ್ಯಾಸ ಮಾಡೋದು ಬೇಡ, ಅಲ್ಲಿ ಹುಟ್ಟತಾನೆ ಅವ್ರಿಗೆ. ಹೇಗೆ ಇಲ್ಲಿ ಒಂದು ಪಕ್ಷಿ ಸಮಾಜದಲ್ಲಿ ಹುಟ್ಟತಾನೆ, ಅವ್ರಿಗೆ ರೆಕ್ಕೆಗಳು ಬರುತ್ತೆ, ಅವರು ಹಾರಾಡ್ತಾರೆ ಅವರು. ಸೊ ಅದೇ ರೀತಿಯಲ್ಲಿ ಈ ಸಿದ್ಧಲೋಕದಲ್ಲಿ ಹುಟ್ಟೋ ಜೀವಿಗಳಿಗೆ ಸಹಜವಾಗಿ ಅವ್ರಿಗೆ ರೆಕ್ಕೆಗಳು ಬೇಡ, ಅವ್ರು ಒಂದ್ ರೀತಿ ಹಾಗೆಯೇ ಅವರು ತೇಲಾಡ್ಕೊಂಡು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ. ಅವರು ಸಿದ್ಧರು, ಈ ಅಷ್ಟಸಿದ್ಧಿಯನ್ನು ಪಡೆದು ಸಿದ್ಧರು, ಅದ್ರ ಪ್ರಾಪ್ತಿ ಮಾಡ್ತಾರೆ. ಸೊ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ಧ್ರುವ ಮಹಾರಾಜನವರನ್ನು ಅವರು ಗೊತ್ತು, ಅವ್ರಿಗೆ ಧ್ರುವ ಮಹಾರಾಜನು ಎಂತ ದೊಡ್ಡ ವ್ಯಕ್ತಿ ಅಂತ. ಅವರು ಕೂಡ ಬಂದಿದ್ದಾರೆ, ಮತ್ತೆ ಅವರು ಕೂಡ ವೀಕ್ಷಿಸ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ಅವರು ಕಾತುರವಾಗಿದ್ದಾರೆ. ಮಹಾರಾಜ ಧ್ರುವ ಸಾಮಾನ್ಯ ವ್ಯಕ್ತಿ ಎಲ್ಲ, ಭಗವಾನ್ ವಿಷ್ಣುವಿಗೆ ಅತಿ ಪ್ರಿಯನಾದವರು. ಅವ್ರು ಈಗ ಕಷ್ಟದಲ್ಲಿದ್ದಾರಾ, ಅವ್ರು ಈಗ ಅಪಾಯದಲ್ಲಿದ್ದಾರಾ ಅಂತ ಅವ್ರಿಗೆ ಒಂದು ಕ್ಷಣದಲ್ಲಿ ಆ ರೀತಿ ಆಗ್ತಾ ಇದೆ. ಆಕ್ಚುಲಿ ಧ್ರುವ ಮಹಾರಾಜರಿಗೆ ಏನೂ ಆಗೋದಿಲ್ಲ, ಆದ್ರೆ ಒಂದು ಸಮಯದಲ್ಲಿ ಹಾಗೆ ಕಾಣ್ತು. ಹಾಗೆ ಏನೋ ಧ್ರುವ ಮಹಾರಾಜರಿಗೆ ಅಪಾಯ ಬಂತು, ಧ್ರುವ ಮಹಾರಾಜರನ್ನ ಯಕ್ಷರು ಸೋಲಿಸ್ಬಿಡ್ತಾರೆ, ಯಕ್ಷರು ಕೊಂದು ಬಿಡ್ತಾರೆ, ಆತರ ಅಂತ ಇಲ್ಲಿ ಕಾಣ್ತಾ ಇದೆ. ಇಲ್ಲ, ಏನು ಆಗೋದಿಲ್ಲ ಧ್ರುವ ಮಹಾರಾಜರಿಗೆ. ಧ್ರುವ ಮಹಾರಾಜರು ಕೃಷ್ಣನಿಂದ ಸಂಪೂರ್ಣ ರಕ್ಷಣೆಯಲ್ಲಿದ್ದಾರೆ. ಮಾರೇ ಕೃಷ್ಣ ರಾಕೇಕೆ, ರಾಕೆ ಕೃಷ್ಣ ಮಾರೇಕೆ. ಸೊ ಕೃಷ್ಣನ ರಕ್ಷಿಸಿದ ಆತನು ಯಾರು ಏನು ಮಾಡಕ್ಕಾಗಲ್ಲ. ಸೊ ಹೇಳ್ತಾರೆ ಅರ್ಜುನನು ಹಾಗೆ ಕೃಷ್ಣನಿಂದ ರಕ್ಷಿತನಾಗಿದ್ದಾನೆ. ಸೊ ಕೃಷ್ಣನೇ ಮುಂದೆ ಅವನ ಎಲ್ಲ ಇದು ತೆಗೆದುಕೊಳ್ತಾನೆ. ಅರ್ಜುನನಿಗೆ ಏನು ಒಂದು ಅವ್ರಿಗೆ ಇದಾಗಿದ್ದು ಅಂದ್ರೆ ಮೋಸ್ಟ್ಲಿ
ಏನು ಕರ್ಣನು ಬಿಟ್ಟ ಯಾವುದೋ ಒಂದು ಇದು ಅದು ಒಮ್ಮೆ ಅವರ ಕಿರೀಟವನ್ನು ತೆಗೆಯುತ್ತೆ ಅಷ್ಟೇ ಅನ್ಸುತ್ತೆ. ಅದು ಬಿಟ್ರೆ ಏನೋ ಒಂದು ಕೂದಲು ಕೂಡ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಕೃಷ್ಣನಿಂದ ಅಷ್ಟು ರಕ್ಷಣೆಯನ್ನ ಒಂದ್ ರೀತಿ ಪಡೆದವರು. ಏನಿವೆ ಭೀಷ್ಮ ಪಿತಾಮಹ ಅವರು ಕೂಡ ಆ ದಿವಸ ಒಂದು ದಿವಸ ಅವರು ಇದು ತಗೊಂಡ್ಮೇಲೆ ತುಂಬಾ ಇದನ್ನು ಉಂಟು ಮಾಡ್ತಾರೆ ಅನ್ಸುತ್ತೆ ಅರ್ಜುನನಿಗೆ. ಕೃಷ್ಣನಿಗೂ ಕೂಡ ಅವ್ರು ಬಿಲ್ಲು ಪ್ರಯೋಗಿಸ್ತಾರೆ. ಅದೆಲ್ಲ ಬಿಟ್ರೆ ಆದ್ರೆ ಏನು ಆಗೋದಿಲ್ಲ. ಕೃಷ್ಣನು ಅರ್ಜುನನನ್ನು ಸಂಪೂರ್ಣ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದ ಮಹಾರಾಜರನ್ನು ಭಗವಂತನು ಸಂಪೂರ್ಣ ರಕ್ಷಣೆ ಮಾಡಲ್ಲ. ಅವ್ರಿಗೆ ಯಾರ್ಯಾರು ಯಾವ ರೀತಿಯಲ್ಲಿ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರು ಯಾರು ಏನ್ ಮಾಡಕ್ಕಾಗಲ್ಲ. ಹಾಗೆ ಧ್ರುವ ಮಹಾರಾಜನು ಕೂಡ ಯಾರು ಏನು ಮಾಡಕ್ಕಾಗಲ್ಲ. ಸೊ ಆದರೂ ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಭಕ್ತರಾದವರು ಸಿದ್ಧ ಪುರುಷರಿಂದ ಅವರು ಕೂಡ ಭಕ್ತರೆ, ಅವರು ಕೂಡ ಕೃಷ್ಣನ ಭಕ್ತರೆ. ಹಾಗೆ ಅವರು ಒಂದು ಆತಂಕದಿಂದ ಏನಾಯ್ತು ಹೀಗಾಯ್ತು ಅಂತ ಬರ್ತಾ ಇದ್ದಾರೆ ಅವರ ಒಂದು ಇದು. ಸೊ ಪ್ರಭುಪಾದರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ರೀತಿ ಭಕ್ತರ ಬಗ್ಗೆ ಕಾಳಜಿ ಈ ರೀತಿ ದೇವತೆಗಳು ಕೂಡ ಇದೆ. ನಾವು ಅನ್ಕೊಳ್ತೇವೆ ದೇವತೆಗಳಿಗೆ, ಅಯ್ಯೋ ಈಗ ನವರಾತ್ರಿ ಬಂತು, ಈಗ ವ್ರತ ಮಾಡ್ಬೇಕು, ಆ ಪೂಜೆ ಮಾಡ್ಬೇಕು, ಇದು ಮಾಡ್ಬೇಕು. ಅದ್ ಮಾಡ್ಲಿಲ್ಲ ಅಂದ್ರೆ ಅವರು ದೇವಿ ದುರ್ಗಾ ಅವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಅವ್ರು ಕೋಪ ಮಾಡ್ಕೊಳ್ಳೋದಿಲ್ಲ. ಅವರು ನೀವು ಕೃಷ್ಣ ಭಕ್ತಿ ಮುಂದುವರಿಸಿ, ನಾವು ಕೃಷ್ಣ ಮಂತ್ರ ಇನ್ನ ಹೆಚ್ಚು ಮಾಡಿ, ನವರಾತ್ರಿ ಜಪ ಹೆಚ್ಚು ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದನ್ನು ನಾವು ಹೇಳೋದ್ರಿಂದ ಅವ್ರಿಗೆ ಇನ್ನ ಹೆಚ್ಚು ಅವ್ರಿಗೆ ಸಂತೋಷ ಆಗುತ್ತೆ. ಅವ್ರಿಗೆ ಇದು ಇನ್ನ ನೇರವಾಗಿ ನಾವು ಅವರನ್ನು ತೃಪ್ತಿಪಡಿಸೋ ವಿಧಾನ ದೇವತೆಗಳಿಗೂ ಕೂಡ. ಸೊ ದೇವಿ ಆಗ್ಬೋದು, ಪಾರ್ವತಿ ದೇವಿ, ದುರ್ಗಾದೇವಿ, ಶಿವ, ಸೊ ಇವರೆಲ್ಲರೂ ಕೂಡ ನಾವು ಓಕೆ ಸಮಾಜದಲ್ಲಿ ಇರುವಾಗ ಒಂದೊಂದ್ಸಲ ಮಾಡ್ಬೇಕಾಗತ್ತೆ ಅದು ಇದು ಎಲ್ಲ. ಆದ್ರೆ ವಿಶೇಷವಾಗಿ ಕೃಷ್ಣ ಭಕ್ತಿಯನ್ನು ನಾವು ಹೆಚ್ಚಿಸ್ಬೇಕು. ಕೃಷ್ಣ ಭಕ್ತಿಯನ್ನು ನಾವು ಮಾಡ್ತಾ ಇದ್ರೆ ಅವ್ರು ಇನ್ನ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅವರು ಕಾಳಜಿ ಇದೆ ನಮ್ಮ ಮೇಲೆ, ಅವ್ರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಆಕ್ಚುಲಿ ಇವರು ಸನಾತನ ಗೋಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಸನಾತನ ಗೋಸ್ವಾಮಿ ಅವ್ರನ್ನ ಏನಾಗಿರುತ್ತೆ, ಅವ್ರ ಮುಸ್ಲಿಂ ರಾಜ ಬಂಧನದಲ್ಲಿಟ್ಟಿರ್ತಾನೆ. ಬಂಧನದಲ್ಲಿಟ್ಟು ರೂಪ ಗೋಸ್ವಾಮಿ ಅವ್ರು ಹೋಗ್ಬಿಟ್ರು. ಚೈತನ್ಯ ಮಹಾಪ್ರಭು ಅನುಮತಿ ಸಿಕ್ತು, ಅವ್ರು ವೃಂದಾವನ ಮಾರ್ಗದಲ್ಲಿ ಹೋಗ್ಬಿಟ್ರು. ಅಂದ್ರೆ ಸನಾತನ ಗೋಸ್ವಾಮಿಗೆ ಚೈತನ್ಯ ಮಹಾಪ್ರಭು ಇನ್ನ ಅನುಮತಿ ಕೊಟ್ಟಿಲ್ಲ. ಹಾಗೆ ಸನಾತನ ಗೋಸ್ವಾಮಿ ಅವರು ಅಲ್ಲೇ ಅವರು ಮಂತ್ರಿ ಪದವಿಯಲ್ಲೇ ಉಳ್ಕೊಂಡು ಅವರು ಭಾಗವತದ ಅಧ್ಯಯನ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತರ ಜೊತೆಗೆ ಆ ರೀತಿ. ಸೊ ಒಂದು ದಿವಸ ರಾಜ ಬಂದು ಏನ್ ಮಾಡ್ಬೇಕು, ನಿಮಗೆಲ್ಲ ಆರೋಗ್ಯ ಎಲ್ಲ ಚೆನ್ನಾಗೇ ಇದೆ, ನನ್ನ ಇವನು ಕೂಡ ವೈದ್ಯರು ಕೂಡ ರಾಜವೈದ್ಯರು ಕೂಡ ನೋಡಿದ್ದು ಎಲ್ಲ ಸರಿಯಾಗಿ ಇದೆ. ಸೊ ಸನಾತನ ಗೋಸ್ವಾಮಿ ಅವರು, ಎಷ್ಟಾದ್ರೂ ನೀವು ರಾಜರು, ಸೊ ನನಗೆ ಮನಸ್ಸಿಲ್ಲ, ನನಗೆ ಈಗ ಈ ಲೌಕಿಕವಾಗಿ ಈ ಕರ್ತವ್ಯಗಳು ಮಾಡೋದ್ರಲ್ಲಿ ಮನಸ್ಸಿಲ್ಲ, ನನ್ನ ಬಿಟ್ಟುಬಿಡಿ. ಸೊ ಕೊನೆಗೆ ಸನಾತನ ಗೋಸ್ವಾಮಿ ಅವರಿಗೆ ಅವರು ಬಂಧಿಸ್ತಾರೆ, ಹೇಳ್ತಾರೆ, ಸೆರೆಮನೆಯಲ್ಲಿ ಹಾಕ್ತಾರೆ. ನಾನು ಈಗ ಆಕ್ರಮಣಕ್ಕೆ ಹೋಗ್ತಾ ಇದೀನಿ ಒರಿಸ್ಸಾ ರಾಜ್ಯದ ಮೇಲೆ, ಮತ್ತೆ ಬಂದು ನಾನು ನೋಡ್ತೇನೆ ನಾನು. ಸೊ ನಾನು ನಿನ್ನ ಮೇಲೆ ಅವಲಂಬಿಸಿದ್ದೇನೆ, ನಿನ್ನ ಹೇಗ್ ಬಿಡಕ್ ಸಾಧ್ಯ? ಸೊ ಹೇಳ್ತಾರೆ, ರಾಜನು ಹಾಗೆ ಒಂದು ತಮ್ಮನಾಗಿ ಇವ್ರನ್ನ ನೋಡ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಇವ್ರನ್ನ ಬಂದ ಸೆರೆಮನೆಯಲ್ಲಿ ಇಟ್ಟು ಹೋಗ್ಬಿಡ್ತಾರೆ. ಸೊ ನಂತರ ಸನಾತನ ಗೋಸ್ವಾಮಿ ಅವರಿಗೆ ಅವ್ರೊಂದು ಉಪಾಯದಿಂದ ಅವ್ರು ಬಿಡುಗಡೆ ಆಗಕ್ಕೆ ಅವರು ಅಲ್ಲಿರುವ ಇವರನ್ನು ಇದು ಮಾಡ್ತಾರೆ. ಅವ್ರಿಗೆ ಸ್ವಲ್ಪ ಬ್ರೈಬ್ ಕೊಟ್ಟು, ಯಾರು ರೂಪಗೋಸ್ವಾಮಿ ಅವರು ಇಟ್ಟಿರ್ತಾರೆ ಸ್ವಲ್ಪ ಹಣ, ಅದನ್ನ ಇವ್ರು ಉಪಯೋಗಿಸ್ಕೊಂಡು ಆ ವ್ಯಕ್ತಿ ಹೇಳ್ತಾರೆ, ನಾನು ಆಧ್ಯಾತ್ಮಿಕಕ್ಕೆ ಹೋಗ್ತಾ ಇದ್ದೀನಿ, ನಿಮಗೆ ನೀವು ನನ್ನ ದಯಮಾಡಿ ಬಿಟ್ಬಿಡಿ ಅಂತ. ಸೊ ಅವ್ರು ಬಿಡ್ತಾರೆ. ಅವ್ರು ಬಿಟ್ಮೇಲೆ ಹೇಳ್ತಾರೆ, ಅವರಲ್ಲಿ ಆ ನದಿ, ಗಂಗಾ ನದಿ, ಪದ್ಮ ಅಲ್ಲಿ ಬಾಂಗ್ಲಾದೇಶ್, ಅದು ಅಲ್ಲಿ ಗಂಗಾದೇವಿಯ ಇನ್ನೊಂದು ಹೆಸರಲ್ಲಿ. ಸೊ ಅಲ್ಲಿ ಅವರು ಹೋಗೋ ಮುಂಚೆ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಗಂಗಾದೇವಿಯವರು ಅವರ ವಾಹನ ಒಂದು ಮೊಸಳೆಯನ್ನೇ ಕಳಿಸ್ತಾರೆ. ನಾವು ಕೇಳ್ತೇವೆ ಗಂಗಾದೇವಿ ಅವರ ವಾಹನ ಮೊಸಳೆ ಅಂತ. ಸೊ ಇವರು ಸನಾತನ ಗೋಸ್ವಾಮಿ ಆ ಮೊಸಳೆ ಮೇಲೆ ಕೂತು ಅವರು ಹೋಗ್ತಾರೆ ಅಲ್ಲಿಂದ. ಸೊ ಹೀಗೆ ದೇವತೆಗಳಾಗ್ಬೋದು, ಬೇರೆ ಭಕ್ತರಾಗ್ಬೋದು, ಅವರು ಭಕ್ತರಿಗೆ ಸಹಾಯ ಮಾಡ್ತಾರೆ. ಅವ್ರಿಗೆ ಆತಂಕ ಇದೆ ಭಕ್ತರ ಮೇಲೆ, ನಾವು ಭಕ್ತರಾಗ್ಬೇಕಷ್ಟೇ. ನಾವು ಇನ್ನ ತುಂಬಾ ಸಮಯ ಇದೆ ನಾವಾಗೋದು, ಆದ್ರೆ ನಾವು ಯಾವ ಮಟ್ಟದಲ್ಲಿದ್ರು ಕೂಡ ನಮಗೆ ಅವ್ರ ಅನುಕಂಪ ತೋರಿಸ್ತಾರೆ, ಅವ್ರು ನಮಗೆ ಸಹಾಯ ಮಾಡ್ತಾರೆ. ನಮಗೆ ಇನ್ನ ಕೇಳ್ತೀವಲ್ಲ, ನಮ್ಮ ಮುಂದೆ ಬರುತ್ತೆ ಇದೇ ಭಾಗವತದಲ್ಲಿ ರುದ್ರಗೀತೆ. ಆ ಪ್ರಚೇತರು ತಪಸ್ ಮಾಡುವಾಗ ಶಿವನೇ ಮಹಾದೇವ ಅವ್ರು ಬಂದು ಅವರು ಬೋಧನೆ ಮಾಡ್ತಾರೆ, ನೋಡ್ತಾರೆ ಎಷ್ಟು ಚೆನ್ನಾಗಿ ತಪಸ್ ಮಾಡ್ತಾ ಇದ್ದಾರೆ ಈ ಹುಡುಗರು ಇವರು. ಸೊ ಇವರಿಗೆ ಇನ್ನ ನಾನು ಮಾರ್ಗದರ್ಶನ ಕೊಡ್ಬೇಕು, ನಾನು ಇನ್ನ ಇವರಿಗೆ ಪರಿಪೂರ್ಣತೆ ಪಡಿಬೇಕು ಅಂತ ಅವ್ರು ಬಂದು ಹೇಳ್ತಾರೆ. ಸೊ ದೇವತೆಗಳು ಸಹಾಯ ಮಾಡ್ತಾರೆ. ಸೊ ನಾವು ಪ್ರತ್ಯೇಕವಾಗಿ ಅವ್ರ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಇವ್ರ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಂತೆಲ್ಲ, ಅದೆಲ್ಲ ಒಂದು ಅಪಾರ್ಥದಲ್ಲಿ, ಒಂದು ಅಜ್ಞಾನದಲ್ಲಿ ಜನರು ಶಾಸ್ತ್ರದ ಅಧ್ಯಯನ ಮಾಡದೆ, ಒಂದು ಸಾಧು ಸಂತರ ಆಚಾರ್ಯರ ಇದನ್ನು ಕೇಳದೆ, ಇದು ನಾವಿವತ್ತು ಕೇಳೋದೇನು, ನಾವು ಕೇಳೋದು
ಟಿವಿಯನ್ನು ಕೇಳ್ತೇವೆ. ಟಿವಿಯಲ್ಲಿ ಮಹಾಭಾರತ ಸೀರಿಯಲ್, ಅದ್ ಯಾರದು ಮಾಡಿದ್ರು ಮಹಾಭಾರತ ಸೀರಿಯಲ್, ಅದ್ಯಾರೋ ವಿಷ್ಣು ಪುರಾಣ, ಇನ್ನೊಂದು ಯಾವ್ದೋ ದೇವಿ ಪುರಾಣ, ಅದೆಲ್ಲ ಯಾರ್ಯಾರು ಅದು ಅವರು ಚಿತ್ರರಂಗದಲ್ಲಿರೋರು, ಇನ್ನೊಂದಲ್ಲಿರೋದು ಅವರ ಉದ್ದೇಶ ಏನೋ, ಅವರ ಉದ್ದೇಶ ಆರ್ಥಿಕ, ನಿಮ್ಮೊಂದಿಗೆ ಒಂದು ಜಾಬ್ ಇದೆ, ಜೀವನೋಪಾಯ, ಅವ್ರದ್ದು ಆ ರೀತಿ ಜೀವನೋಪಾಯ. ಸೊ ಹಾಗೆ ಅವರು ಮಸಾಲೆ ಹಾಕಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಸೊ ನಾವು ಇಲ್ಲ ಅಲ್ಲಿ ಹಾಗೆ ಹೇಳಿದ್ರು, ಇದರಲ್ಲಿ ಅದು ದೇವಿ ಇದಂತ ಹೇಳಿದ್ರು, ಕೃಷ್ಣ ಅವ್ರನ್ನ ಪೂಜಿಸಿರೋದು ಅಂತ ಹೇಳಿದ್ರು. ನೀವ್ ಎಲ್ಲಿಂದ ಮಾಹಿತಿ ಪಡಿತಾ ಇದ್ದೀರಿ? ನೀವು ಮಾಹಿತಿ ಪಡಿತಾ ಇದ್ದಾರೆ ಭಾಗವತ ಗ್ರಂಥಗಳಿಂದನ, ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಇದು ಅಲ್ಲಿ ಇಲ್ಲಿ ಟಿವಿ ಸೀರಿಯಲ್ಲೋ, ಆ ಕಾದಂಬರಿನೋ, ಯಾರೋ ಮಾನಸ ಊಹಾಪೋಹ, ಯಾರೋ ಮಾಯಾವಾದಿಗಳಿಂದ ಕೇಳ್ತಾ ಇದ್ದೀರೋ? ಭಾಗವತ ಕೇಳ್ಬೇಕಂದ್ರೆ ಏನ್ ಹೇಳ್ತಾರೆ? ಭಾಗವತ ಪರಗೀಯ ಭಾಗವತ ಸ್ಥಾನೆ. ಒಂದು ಭಕ್ತರಿಂದ ಆ ಭಾಗವತ ತಗೊಂಡು ಅನುಸರಿಸೋ ಒಂದು ವ್ಯಕ್ತಿಗಳಿಂದ ಕೇಳ್ಬೇಕು ನಾವು. ಸೊ ನಾವ್ ಈ ರೀತಿ ಅಭಕ್ತರಿಂದ, ನಾಸ್ತಿಕರಿಂದ, ಇಲ್ಲ ಎಷ್ಟೋ ಇವರಿಂದ ಕೇಳೋದು. ಇವಾಗ ಯಾವ್ದೋ ಒಂದು ನಮ್ಮ ರಿಪೋರ್ಟ್ ಯಾವ್ದೋ ಬರ್ತಾ ಇತ್ತು, ಕಳಿಸ್ತಾ ಇದ್ರು, ಯಾರೋ ದೊಡ್ಡ ಕೀರ್ತನೀಯ ನಮ್ಮ ಸಂಸ್ಥೆಯಲ್ಲಿ ಎಲ್ಲೋ ಕಡೆ ಎಲ್ಲ ಭಜನೆ ಮಾಡ್ತಾರೆ ಅಂತ, ಅವರು ತುಂಬಾ ಫೇಮಸ್. ಅವ್ರ ಕೇಳಿದ್ರೆ, ಆದ್ರೆ ಆ ವ್ಯಕ್ತಿ ನೋಡಿದ್ರೆ ಅವರು ಒಂದ್ ರೀತಿ ನಾಸ್ತಿಕ, ಒಳ್ಳೆ ಭಜನೆ, ಒಳ್ಳೆ ಗಾಯಕ, ಅಷ್ಟು ಒಂದು ಎಲ್ಲರಿಗೂ ಒಂದು ಆನಂದ ಆಗುತ್ತೆ. ಆದ್ರೆ ಹೇಳ್ತಾರೆ ಅವ್ರ ಬಗ್ಗೆ ನಮಗೆ ಮಾಯಾಪುರದಿಂದ ಬಂದಿರೋದು ಇದು ಈ ರೀತಿ, ಈ ವ್ಯಕ್ತಿನ ನೀವು ಕೇಳ್ಬೇಡಿ ಅದು ಅಂತ ಹೇಳ್ತಾರೆ. ಅವ್ರು ಯಾಕೆ ಅಂತ ಅವರ ಮಾತುಗಳೆಲ್ಲ ಕೊಟ್ಟಿದ್ದಾರೆ, ಮಾತುಗಳು, ಅವರ ನಂಬಿಕೆ, ಇದೆಲ್ಲ ಇದೆ, ಈ ರೀತಿ ಎಲ್ಲ ಇದೆ. ಸೊ ನಾವು ಭಕ್ತರ ವೇಷದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಭಕ್ತರ ವೇಷದಲ್ಲದೆ ನಾವು ಬೇರೆ ರೀತಿಯಲ್ಲಿದ್ರು ನಾವು ಕೇಳೋದು ಯಾರಿಂದ ಕೇಳ್ತೇವೆ, ಯಾವ ಅಧಿಕೃತ ಗ್ರಂಥಗಳಿಂದ ಕೇಳ್ತೇವೆ, ಅದರಿಂದ ಅದು ಮುಖ್ಯ. ಇಲ್ಲಾಂದ್ರೆ ಟಿವಿಯಲ್ಲಿ ಅಲ್ಲೇ ಹೇಳಿದ್ರು ಹೀಗೆ ಅದೆಲ್ಲ ಕೇಳಿದ್ರೆ ನಾವು ಮಹಾಭಾರತದಲ್ಲಿ ಕರ್ಣನೇ ಹೀರೋ ಅನ್ಸುತ್ತೆ, ದುರ್ಯೋಧನನೇ ಹೀರೋ ಅನ್ಸುತ್ತೆ, ರಾಮಾಯಣದಲ್ಲಿ ರಾವಣನೇ ಹೀರೋ ಅಂತ. ಸೊ ಈ ರೀತಿ ಕೂಡ ಇದೆ ಈಗ, ಆ ರೀತಿ ಕೂಡ ಎಲ್ಲ ಜನರು ಆ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದಾರೆ. ಸೊ ನಾವು ಸರಿಯಾದ ಒಂದು ಇದರಿಂದ ಮಾಧ್ಯಮದಿಂದ ಕೇಳಿ ಅರ್ಥ ಮಾಡ್ಕೊಂಡು ನಾವು ನಮ್ಮ ಸನಾತನ ಧರ್ಮ ಏನು ಅಂತ ಅರ್ಥ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಭಕ್ತರು ಒಂದ್ಸಲ ಹೇಳ್ತಾರೆ, ಇದು ಹಿಂದೂಯಿಸಂ ಅಲ್ಲ, ಇದು ಬುದ್ಧೂಯಿಸಂ. ಇದು ಬುದ್ಧೂಯಿಸಂ. ಯಾಕಂದ್ರೆ ಬುದ್ಧು ಅಂದ್ರೆ ಹಿಂದಿಯಲ್ಲಿ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ, ಯಾವ ಶಾಸ್ತ್ರ, ಯಾವ ಪುರಾಣ, ಈ ಭಗವದ್ಗೀತೆ ಏನ್ ಹೇಳ್ತಾ ಇದೆ ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲದೆ ನಾವು ಕೃಷ್ಣನ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ದೇವತೆಗಳ ಸ್ಥಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಇವಾಗ ನಾವು ಸಪೋಸ್ ಇವಾಗ ನಮ್ಮ ದೇಶದಲ್ಲೇ ಹೋಗಿ ನಾವು ಇಲ್ಲಿ ಯಾರಾದರೂ, ಇವಾಗ ಸಪೋಸ್ ಯಾರೋ ಒಂದು ಮಂತ್ರಿ ಇದ್ದಾರೆ, ಸಚಿವರಿದ್ದಾರೆ, ನೀವು ಅವ್ರ ಹತ್ರ ಹೋಗಿ ನೀವೇ ಪ್ರಧಾನಮಂತ್ರಿ, ನೀವೇ ಅಧ್ಯಕ್ಷರು, ನೀವೇ ಸರ್ವಸ್ವ ಅಂತ ಹೇಳಿದ್ರೆ ಏನೇನು ಹೇಳ್ತಾರೆ? ಅವ್ರು ಹೇಳ್ತಾರೆ, ಇಲ್ಲ ನಾನಲ್ಲ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಪ್ರಧಾನಿ ಇದ್ದಾರೆ ಅಂತ ಅವ್ರು ಹೇಳ್ತಾರೋ ಅವರು. ನೀವು ಈ ರೀತಿ ಅವ್ರಿಗೆ ಗುಣಗಾನ ಮಾಡದೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಈ ವ್ಯಕ್ತಿ ಇಷ್ಟು ಅಜ್ಞಾನದಲ್ಲಿದ್ದಾನೆ. ಆದ್ರೆ ಸರಿಯಾಗಿ ಯಾರಾದ್ರೂ ವ್ಯಕ್ತಿ ಹೋಗಿ ಅವ್ರಿಗೆ ನಮಸ್ಕರಿಸಿ ವಂದನೆ ಮಾಡಿ, ಅವ್ರಿಗೂ ಪ್ರಾರ್ಥನೆಗಳನ್ನು ಅವ್ರಿಗೂ ಇದ್ ಮಾಡಿ, ಅವ್ರಿಗೆ ಅವರ ಸ್ಥಾನವನ್ನು ಅವ್ರು ಗೌರವಿಸಿ, ಅಧ್ಯಕ್ಷರನ್ನು ಪ್ರಧಾನಿಯನ್ನು ಸರಿಯಾಗಿ ನಾವು ಇದ್ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ದೇವತೆಗಳ ಸ್ಥಾನವನ್ನು ನಾವೇನು ಅಂತ ಭಗವದ್ಗೀತೆಯಿಂದ ಅರ್ಥ ಮಾಡ್ಕೊಳ್ಬೇಕು, ಬ್ರಹ್ಮ ಸಂಹಿತೆಯಿಂದ ಅರ್ಥ ಮಾಡ್ಕೊಳ್ಬೇಕು, ಭಾಗವತದಿಂದ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗೆ ಅರ್ಥ ಮಾಡ್ಕೊಂಡು ಸೂಕ್ತ ಗೌರವವನ್ನು ನಾವು ನಮ್ಮ ಶಕ್ತಿಯಿಂದ, ಸೂಕ್ತ ಗೌರವ ನಮಗೆ ಕೊಡಕ್ ಸಾಧ್ಯ ಇಲ್ಲ, ನಾವು ತುಂಬಾ ಅಲ್ಪ ವ್ಯಕ್ತಿಗಳು, ನಾವು ತುಂಬಾ ಕೀಳು, ಆದ್ರೂ ಕೂಡ ನಮಗೆ ಸಾಧ್ಯ ಆದಷ್ಟು ನಾವು ಗೌರವಿಸ್ಬೇಕು. ದೇವತೆಗಳಿಗೂ ಅವ್ರಿಗೆ ಗೌರವಿಸ್ಬೇಕು, ಭಗವಂತನಿಗೆ ಸ್ಪೆಷಲ್, ಕೃಷ್ಣನಿಗೆ ಸ್ಪೆಷಲ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಕೃಷ್ಣನ ಭಕ್ತಿಯಲ್ಲಿ ತೊಡಗಿದ್ರೆ ದೇವತೆಗಳು ಕೂಡ ನಮಗೆ ಕಾಪಾಡ್ತಾರೆ, ದೇವತೆಗಳು ಕೂಡ ರಕ್ಷಣೆ ಮಾಡ್ತಾರೆ ನಮಗೆ. ಸೊ ಬಲಿ ಮಹಾರಾಜ ಇದ್ರಲ್ಲಿ ನೋಡ್ತೀರಾ ನೀವು, ಬಲಿ ಮಹಾರಾಜನಿಗೆ ಯಾರು ವಾಮನ ದೇವರು ಬಂದಾಗ ಅವರೆಲ್ಲ ಕಿತ್ಕೊಂಡ್ಬಿಟ್ರು. ಎರಡು ಹೆಜ್ಜೆಯಲ್ಲೇ ಸಂಪೂರ್ಣ ಅವರದೇನಿದೆ ಬಲಿ ಮಹಾರಾಜ ತ್ರೈಲೋಕ್ಯೇಶ್ವರ ಅಂತ ಅವರಿದ್ದವರ ಒಂದು ಭಾವನೆ ಇತ್ತು, ಎಲ್ಲವನ್ನು ಕಿತ್ಕೊಂಡ್ಬಿಟ್ರು. ದೇವತೆಗಳಿಗೆ ಕೂಡ ಬೇಸರ ಆಯ್ತು. ಆಮೇಲೆ ಇಂದ್ರದೇವ ಎಲ್ಲ ಕೂಡ ಅವರೆಲ್ಲ ಬಲಿ ಮಹಾರಾಜನ ಅವ್ರದೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಆದ್ರೆ ಬಲಿ ಮಹಾರಾಜನ ತ್ಯಾಗವನ್ನು ನೋಡಿ ಅವ್ರಿಗೆಲ್ಲ ಅಚ್ಚರಿ ಆಯ್ತು. ಓ, ಇದು ಸಾಧಾರಣ ವ್ಯಕ್ತಿ ಅಲ್ಲ, ಇದೊಬ್ಬ ಮಹಾತ್ಮ, ಕೃಷ್ಣ ಶುದ್ಧ ಭಕ್ತ. ಅವರು ಕೂಡ ಬೇಜಾರಾಗ್ತಾ ಇದೇನಿದು ವಾಮನ ದೇವ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಕೊನೆಗೆ ಬ್ರಹ್ಮದೇವರೇ ಇಳಿದು ಬಂದು ಅವರ ಮನವಿ, ಬ್ರಹ್ಮದೇವರು, ಏನು ನೀವು ಮಾಡ್ತಾ ಇದೆ ಭಗವಂತನೇ, ನಿನಗೆ ಕೇವಲ ಒಂದು ಗಂಗಾ ನೀರು ಇದನ್ನು ನಿನಗೆ ಕೊಟ್ಟು, ಇಲ್ಲಾಂದ್ರೆ ತುಳಸಿ ದಳವನ್ನು ಕೊಟ್ಟರೆ ನೀನು ತೃಪ್ತಿ ಆಗ್ತೀಯ, ನಿನ್ನ ಪೂಜೆ ಅಷ್ಟು ಸರಳ ಆಗಿರುವಾಗ ಬಲಿ ಚಕ್ರವರ್ತಿ ಎಲ್ಲವನ್ನೂ ನೀನು ಕೊಟ್ಟು ಬಿಟ್ಟಿದ್ದಾನೆ. ನೀನು ಅಷ್ಟು ಕೋಪದಿಂದ ಎಲ್ಲ ತೆರೆದ ಸಭೆಯಲ್ಲಿ ಅವರಿಗೆ ನಿಂದನೆ ಮಾಡ್ತಾ ಇದ್ಯಾ, ನೀನು ಖಂಡಿಸ್ತಿದ್ಯಾ, ನಿನ್ನ ಮಾತು ಉಳಿಸ್ಕೊಂಡಿಲ್ಲ, ನೀನೊಬ್ಬ ಮೋಸಗಾರ, ನೀನೊಬ್ಬ ಪಾಪಿ. ಸೊ ಆ ರೀತಿಯಲ್ಲಿ ವಾಮನ ದೇವ ಅವನು ಖಂಡಿಸ್ತಾ ಇರುವಾಗ ಬ್ರಹ್ಮದೇವರೇ ಸಾಕ್ಷಾತ್ ಬಂದು ಅವರು ಭಗವಂತನಿಗೆ ಮನವಿ ಮಾಡ್ತಾರೆ. ಸೊ ಹೀಗೆ ಭಕ್ತರಿಗೆ
ಏನಾದರೂ ಅವರು ಕಷ್ಟದಲ್ಲಿದ್ದರೇನೋ, ಅವರ ತೊಂದರೆಯಲ್ಲಿದ್ದರೇನೋ ಹೇಳ್ತಾ ಇದ್ದಾರೆ. ದೇವತೆಗಳು ಕೂಡ ಅವರು ಕಾಳಜಿ ವಹಿಸ್ತಾರೆ, ಅವರು ಕೂಡ ಕಾತುರರಾಗಿ ರಕ್ಷಣೆ ಮಾಡ್ತಾರೆ. ಹೌದು, ಆಕ್ಚುಲಿ ನಮಗೆ ಒಂದು ರೀತಿ ಹೇಳ್ತಾರೆ, ಸಾಮಾನ್ಯವಾಗಿ ಕೃಷ್ಣನ ನೇರವಾಗಿ ಮಾಡೋದಿಲ್ಲ ನಮ್ಗೆ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅನನ್ಯಾಶ್ ಚಿಂತೆಯಂತೋ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಹಾಮ್ಯಹಂ. ಸೊ ಕೃಷ್ಣ ಮಾಡ್ತಾನೆ, ಆದ್ರೆ ನಾವು ಹಂತದಲ್ಲಿ ಇಲ್ಲ. ನಾವು ಅದು ಎಲ್ಲೋ ಕೆಲವೇ ಭಕ್ತರು, ಈ ತರ ಧ್ರುವ ಮಹಾರಾಜರು ಇನ್ನೊಬ್ಬರು ಇದ್ದಾರೆ. ಸೊ ನಮಗೆ ಹೆಚ್ಚು ಕಡಿಮೆ ನಮ್ಗೆ ರಕ್ಷಣೆ ಇವರೇ ಮಾಡ್ತಾ ಇರ್ಬೋದು ಅಂತ ಸಾಮಾನ್ಯವಾಗಿ ಶಾಸ್ತ್ರಗಳು ಹೇಳ್ತಾರೆ. ಈ ದೇವತೆಗಳೇ ನಮಗೆ ರಕ್ಷಣೆ ಮಾಡ್ತಾ ಇದ್ದಾರೆ, ದೇವತೆಗಳೇ ನಮ್ಮನ್ನು ಕಾಪಾಡ್ತಾರೆ, ನಮ್ಮ ಭಕ್ತಿಯಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಅದಕ್ಕೆ ಒಂಥರ ಭಕ್ತಿಯಲ್ಲಿ ಆಕ್ಚುಲಿ ಗಣೇಶನ ಪೂಜೆ ಕೂಡ ಇದೆ. ಮೊದಲಿಗೆ ನಾವು ಇದರಲ್ಲಿ ಕೂಡ ಭಕ್ತಿರಸಾಂ ಸಿಂಧುವಲ್ಲಿ ಕೂಡ ರಘುಪಗೋಸ್ವಾಮಿ ಬರೀತಾರೆ, ಮೊದಲು ಗಣೇಶನ ಪೂಜೆ ಮಾಡಿ ಮತ್ತೆ ನೀವು ಭಕ್ತಿಯನ್ನು ಮಾಡಿ ಅಂತ. ಆದ್ರೆ ಶ್ರೀಲ ಪ್ರಭುಪಾದರು ಆಚಾರ್ಯರು ಅವರು ನೋಡಿದ್ದು, ಈ ಕಲಿಯುಗದಲ್ಲಿ ಜನರು, ನನ್ನ ಶಿಷ್ಯರು ಈಗೇನೋ ಪರವಾಗಿಲ್ಲ, ಮತ್ತೆ ಮುಂದೆ ಪೀಳಿಗೆಯಲ್ಲಿ ನಾನು ಬಿಟ್ಮೇಲೆ ಬದಲಾವಣೆ ಆಗಿ ಏನಾಗುತ್ತೋ ಮತ್ತೆ ಇದ್ರ ಅವನತಿ ಆಗುತ್ತೆ. ಹಾಗೆ ಶ್ರೀಲ ಪ್ರಭುಪಾದರು ಬೇಡ, ನೀವು ಕೃಷ್ಣನನ್ನೇ ಗಟ್ಟಿಯಾಗಿ ಇಟ್ಕೊಳ್ಳಿ, ನೀವು ಅವ್ರು ಗೌರವಿಸಿ. ನಾವು ಅವರ ಮಂದಿರಗಳಿಗೆ ಹೋಗ್ತೇವೆ, ಅಲ್ಲಿ ನಾವು ಅವ್ರಿಗೆ ವಂದನೆಗಳು ಅರ್ಪಣೆ ಮಾಡ್ತೇವೆ, ಅವ್ರಿಗೆ ಪ್ರಾರ್ಥನೆಗಳು ಅರ್ಪಣೆ ಮಾಡ್ತೇವೆ, ಅವರಿಗೆ ನಮಗೆ ಕೃಷ್ಣ ಭಕ್ತಿ ಕೊಡಿ ಅಂತ ನಾವು ಯಾಚಿಸ್ತೇವೆ, ಅದೆಲ್ಲವೂ ಮಾಡಿ. ಆದರೆ ಅವರ ಕಾರ್ಯನಿರ್ವಹಣೆ ಮಾಡೋರು ಯಾರು? ಶ್ರೀಲ ಪ್ರಭುಪಾದರು ಈ ಸಂಸ್ಥೆಯನ್ನು ಮಾಡಿದ್ದು, ಪ್ರಚಾರಕರು, ಮತ್ತೆ ಆ ರೀತಿಯ ಒಂದು ಅನುಯಾಯಿಗಳು ಯಾರು ಆ ಒಂದು ಇದರಲ್ಲಿದ್ದಾರೆ, ಅವರಿಗೆ ಆಚಾರ್ಯರು ವಿಶೇಷವಾಗಿ ನೀವು ಫೋಕಸ್ ಮಾಡಿ, ನಾನೇನು ನನ್ನ ಕಾರ್ಯ ಕೊಟ್ಟಿದ್ದೇನೆ ಈ ಸಂಸ್ಥೆಯಲ್ಲಿ ಪುಸ್ತಕ ವಿತರಣೆ ಮಾಡೋದಾಗ್ಬೋದು, ಪ್ರಚಾರ ಮಾಡೋದಾಗ್ಬೋದು, ಇದರಲ್ಲಿ ನೀವು ಮಗ್ನರಾಗಿ, ನೀವು ಬೇರೆ ಈ ರೀತಿ ಇಲ್ಲಿ ನೀವು ಡೈವರ್ಷನ್ ಆಗಿ ತಗೊಳ್ಬೇಡಿ ಅಂತ ಶ್ರೀಲ ಪ್ರಭುಪಾದ ನಿರ್ದೇಶನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನಮಗೆ. ಇಲ್ಲ ಅಂದ್ರೆ ಅವರೆಲ್ಲ ಡೆಫಿನೆಟ್ಲಿ ಕಾಳಜಿ ವಹಿಸಿದ್ದಾರೆ ದೇವತೆಗಳು. ಇಲ್ಲಿ ಹೇಳಿದಾಗೆ ಅವರು ಕೂಡ ಅವರೇ ಅಲ್ಲ, ಇಲ್ಲಿ ಹೇಳ್ತಾರೆ ಜನಸಾಮಾನ್ಯರು ಕೂಡ ಕಾಳಜಿ ವಹಿಸ್ತಾರೆ. ಜನಸಾಮಾನ್ಯರು ಕೂಡ, ಬೇರೆಯವರು ಕೂಡ ಬಂದು ನಮಗೆ ರಕ್ಷಣೆ ಕೊಡ್ತಾರೆ. ಏನು ಅದು ಸುದ್ದಿ ತಿಳಿದಾಗ, ನಾವು ಕಷ್ಟದಲ್ಲಿದ್ದಾಗಲೋ ಇನ್ನೊಂದಿರಲಿದ್ದಾಗೋ ಎಷ್ಟು ಜನ ಬಂದು ನಮಗೆ ಭಕ್ತರಾಗಿದ್ದಾಗ ನಮಗೆ ಸಹಾಯ ಮಾಡ್ತಾರೆ. ನಾವು ಭಕ್ತಿಯಲ್ಲಿ ಇದ್ದಲ್ಲಿ ನಮಗೆ ಭಗವಂತನು, ದೇವತೆಗಳು, ಎಲ್ಲ ಜೀವಿಗಳು, ಎಲ್ಲ ಪ್ರಾಣಿಗಳು ಸಹ ಎಲ್ಲರೂ ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ. ಸೊ ಹರಿದಾಸ್ ಠಾಕೂರರು ಇದಕ್ಕೆ ವಿಷಯವಾಗಿ ಹೇಳ್ಬೇಕು ಅಂದ್ರೆ, ಹರಿದಾಸ್ ಠಾಕೂರರು ಒಂದು ಗುಹೆಯಲ್ಲಿದ್ದರು ಅವರು, ಎಲ್ಲಿ? ಶಾಂತಿಪುರದಲ್ಲಿ. ಆ ಗುಹೆಯಲ್ಲಿದ್ದಾಗ ಹೇಳ್ತಾರೆ, ಅದೇ ಗುಹೆಯಲ್ಲಿ ಒಂದು ದೊಡ್ಡ ಹೆಬ್ಬ ಒಂದು ವಾಸ ಮಾಡ್ತಾ ಇತ್ತು. ಆ ದೊಡ್ಡ ಹೆಬ್ಬ ವಾಸ ಮಾಡ್ತಾ ಇರೋದು ಹರಿದಾಸ್ ಠಾಕೂರ್ ಅವ್ರಿಗೆ ಏನು ಮಾಡ್ಲಿಲ್ಲ. ನಮಗೆ ಹೆಬ್ಬ ಏನಾದ್ರು ಇಲ್ಲಿ ಬಂದ್ರೆ ಅಷ್ಟೇನೋ, ನಾವು ಇಲ್ಲಿಂದ ಓಡ್ಬೇಕಾಗತ್ತೋ, ಇಲ್ಲಾಂದ್ರೆ ನಾವು ಇನ್ನೊಂದು ಸ್ನೇಕ್ ಕ್ಯಾಚರ್ನ ಅವ್ರಿಗೆ 20 ಕಾಲು, ಒಬ್ಬರು ಸಿಗ್ಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ನೀವು ಬನ್ನಿ ಬೇಗ ಬನ್ನಿ, ನಮ್ಮ ಗಾಡಿನೇ ಕಳಿಸ್ತೇವೆ ನಾವು. ಸೊ ನಮಗೆ ಆತಂಕ ನಮಗೇನು. ಆದ್ರೆ ಹರಿದಾಸ್ ಠಾಕೂರ್ ಅದೆಲ್ಲ ಮಾಡೋದಿಲ್ಲ. ಹರಿದಾಸ್ ಠಾಕೂರರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ನಿರಂತರವಾಗಿ ಅವರು ಕೀರ್ತನಿಸಿದ್ದಾರೆ, ಅವ್ರು ತೊಡಗಿದ್ದಾರೆ ಅವರು. ಸೊ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ಹೆಬ್ಬಾವಿದ್ರು ಕೂಡ ಅವ್ರ ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಅದು ಕೂಡ ಭಗವಂತನ ಕೃಷ್ಣನ ಒಂದು ಅಂಶವೇ, ಮಮೈವ ಅಂಶ, ಕೃಷ್ಣನ ಹೇಳೋದಾಗಿರ್ತೀರ ಅದು ಕೂಡ ಅಂಶ. ಸೊ ಅದು ಕೂಡ ಶುದ್ಧ ಆಗ್ತಾ ಇದೆ. ಸೊ ಅದು ಕೂಡ ಏನು ಮಾಡ್ಲಿಲ್ಲ ಅವ್ರಿಗೆ. ಆದ್ರೆ ಅಲ್ಲಿ ಹರಿದಾಸ್ ಠಾಕೂರರ ಬರಕ್ಕೆ, ಹರಿದಾಸ್ ಠಾಕೂರರ ಸಂಘವನ್ನು ಪಡೆಯೋದಕ್ಕೆ, ಅವರ ಆಶೀರ್ವಾದ ಪಡೆಯೋಕ್ಕೆ ಬರೋ ಭಕ್ತರಿಗೆ ಅವ್ರಿಗೆ ಭಯ ಆಗುತ್ತೆ. ಅಯ್ಯೋ, ಅಲ್ಲೇ ಅದು ಈ ಕಡೆ ನನ್ನ ಕಡೆನೇ ನೋಡ್ತಾ ಇದ್ದೇನೋ, ಇಲ್ಲ ಹೊರಗೊಂದ್ಮೇಲೆ ನನ್ನ ಏನ್ ಮಾಡ್ಬಿಡುತ್ತೋ, ಇಲ್ಲ ಅಂದ್ರೆ ಹರಿದಾಸ್ ಠಾಕೂರ್ಗೆ ಏನ್ ಮಾಡ್ಬಿಡುತ್ತೋ. ಸೊ ಎಲ್ಲ ಜನರಿಗೆ ಕಾಳಜಿ, ಅಲ್ಲಿ ಬರೋ ಭಕ್ತರಿಗೆಲ್ಲರಿಗೂ. ಸೊ ಅವರೆಲ್ಲ ಸೇರಿ ಹರಿದಾಸ್ ಠಾಕೂರ್ ಬಂದು ಮನವಿ ಮಾಡ್ತಾರೆ, ನೀವು ದಯವಿಟ್ಟು ನೀವು ಈ ರೀತಿ ಪ್ರಾಬ್ಲಮ್ ನೀವಿದ್ದೀರಾ, ನೀವಿರೋ ಗುಹೆಯಲ್ಲಿ ಈ ಹೆಬ್ಬಾವು, ದೊಡ್ಡ ಹೆಬ್ಬಾವು ಇದೆ ಇದು. ಸೊ ನಮಗೂ ಇಲ್ಲಿ ಬರುವಾಗೆಲ್ಲ ಭಯ ಆಗ್ತಾ ಇದೆ, ನಿಮ್ಮ ಬಗ್ಗೆ ಕೂಡ ಭಯ ಆಗ್ತಾ ಇದೆ ನಮಗೆ. ಸೊ ಹರಿದಾಸ್ ಠಾಕೂರ್ ಹೇಳ್ತಾರೆ, ಹೌದು ಕರೆಕ್ಟ್, ಅದು ಹೆಬ್ಬಾವು ಇದೆ, ನಾನು ನೋಡಿದ್ದೇನೆ ಅದು. ಆಮೇಲೆ ನನ್ನ ಎಲ್ಲ ಆಪ್ತರು, ಭಕ್ತರು ಅವರು ಕೂಡ ಮನವಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಮನವಿ ಮಾಡುವಾಗ ಆಯ್ತು, ನಾನು ಎಲ್ಲೂ ಕೂಡ ಇರ್ಬೋದು, ನಾನು ಹೊರಟ್ಬೇಡ ಅಂತ ಹೇಳ್ತಾರೆ. ಒಂದು ಕ್ಷಣ ಹರಿದಾಸ್ ಠಾಕೂರ್ ಯೋಚನೆ ಮಾಡಿದ್ದಷ್ಟೇ, ಅವರು ಇನ್ನೇನ್ ಮಾಡ್ಲಿಲ್ಲ. ಅವ್ರಿಗೆ ಅದು ಯೋಚನೆ ಬಂತು, ಆಯ್ತು ನಾನು ಇಲ್ಲಿಂದ ಹೋಗೋಣ ಅಂತ. ಅಷ್ಟೇ ಬಂದದ್ದಂತೆ ತಕ್ಷಣವೇ ಆ ಹೆಬ್ಬಾವು ಆ ಗುಹೆಯನ್ನು ಬಿಟ್ಟು ಅದರ ಬಾಗಿಲಿಂದ ಹೋಗ್ಬಿಡುತ್ತೆ. ಸೊ ಹೇಳ್ತಾರೆ, ಪರಮಾತ್ಮನು ಕೃಷ್ಣನಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಅಣುವಲ್ಲೂ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ, ಹೃದಯದಲ್ಲಿ ಕೃಷ್ಣನಿದ್ದಾನೆ. ಸೊ ಹೆಬ್ಬಾವಿನ ಹೃದಯದಲ್ಲಿ ಪರಮಾತ್ಮನು ಹೇಳಿದ್ದು, ಹರಿದಾಸ್ ಠಾಕೂರರು ಯಾಕೆ ಹೋಗ್ಬೇಕು, ನೀನು ಹೋಗು,
ಸೊ ಅದು ಕೂಡ ಹೆಬ್ಬಾವು ಕೂಡ ಅದು ಅಷ್ಟು ಆರಾಮಾಗಿ ಆನಂದವಾಗಿ ಅವ್ರು ಇದ್ದದ್ದು ಆ ಗುಹೆ ತನ್ನದೇ ಮನೆ ಇತ್ತೇನೋ ಮೊದಲಿಂದ ಅನ್ನೋದು, ಅದು ಕೂಡ ಅದು ಹರಿದಾಸ್ ಠಾಕೂರ್ ಅವ್ರಿಗೋಸ್ಕರ ಅದು ಕೂಡ ಬಿಟ್ಟೋಯ್ತು. ಸೊ ಹೀಗೆ ಎಲ್ಲ ಪ್ರಾಣಿಗಳು ಎಲ್ಲ ಜೀವಿಗಳು ಕೂಡ ಭಕ್ತರಂದ್ರೆ ಅವರು ಗೌರವಿಸ್ತಾರೆ, ಅವ್ರಿಗೆ ಆತಂಕವಾಗಿ ಇರ್ತಾರೆ, ಇನ್ನೊಂದಿರ್ತಾರೆ. ಸೊ ಈ ರೀತಿ ಎಲ್ಲ ನಾವು ಕೇಳ್ತೇವೆ. ಓಕೆ, ಮತ್ತೆ ಇನ್ನೊಂದು ಪಾಯಿಂಟ್ ಇಲ್ಲೇನಿತ್ತು ಅಂದ್ರೆ ನಾನು ಅದ್ರ ಬಗ್ಗೆ ಹೇಳಿಲ್ಲ. ಇದೇನಂದ್ರೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಮಾನವ ಅಂತ ಹೇಳ್ತಾ ಇದ್ದಾರೆ ಧ್ರುವ ಮಹಾರಾಜನಿಗೆ. ಮಾನವ ಅಂದ್ರೆ ಮನುವಿನ ಪೀಳಿಗೆಯಲ್ಲಿ ಬರೋರು. ಸೊ ನಮ್ಮೆಲ್ಲ ಕನ್ನಡದಲ್ಲಿ ನಮ್ಮ ಪದ ಇದೆ ಮಾನವ ಅಂತ. ಇದು ಸಂಸ್ಕೃತದ ಪದ, ಇದು ಮಾನವ ಆಕ್ಚುಲಿ ಮೂಲತಃ ಸಂಸ್ಕೃತ. ಯಾಕಂದ್ರೆ ಕನ್ನಡ ಭಾಷೆಯಲ್ಲಿ ಇತ್ತೀಚೆಗೆ ಬಂದ ಭಾಷೆಗಳು, ನಮ್ಮ ಎಲ್ಲ ಭಾಷೆಗಳು ಮೂಲತಃ ಇದ್ದದ್ದು ಸಂಸ್ಕೃತವೇ. ಸೊ ಸಂಸ್ಕೃತದಲ್ಲಿ ಮನುವಿಂದಲೇ ಮಾನವ ಜನಾಂಗ ಬರೋದು. ಶ್ರೀಲ ಪ್ರಭುಪಾದರು ಇದನ್ನ ಮುಂದುವರಿಸ್ತಾ ಹೇಳ್ತಾರೆ. ನೋಡಿ, ನೀವು ಎಲ್ಲ ಬೇರೆ ಭಾಷೆಗಳಲ್ಲಿ ನೋಡಿ, ಮ್ಯಾನ್ ಅಂತಿದೆ, ಇಂಗ್ಲಿಷ್ ನಲ್ಲಿ ಕೂಡ ಮ್ಯಾನ್ ಅಂತಿದೆ. ಮ್ಯಾನ್ ಅಂದ್ರೆ ಮನುಷ್ಯ, ಮಾನವ. ಅದೇ ರೀತಿಯ ಒಂದು ಇದರಿಂದ ಬರ್ತಾ ಇದೆ. ಹೇಗೆ ಅಮ್ಮ ಅಂತ ಹೇಳ್ತೇವೆ, ಅದು ಕೂಡ ನಾವು ಏನ್ ಹೇಳ್ತೇವೆ, ಮಾತಾಜಿ, ಮಾತೃ ಶಬ್ದ. ಪಿತಾಜಿ ಪಿತೃ ಶಬ್ದ, ಪಿತೃಯಿಂದ ಫಾದರ್ ಅಂತ ಕೂಡ ಇವಾಗ ಇಂಗ್ಲಿಷ್ ನಲ್ಲಿ ಇದೆ. ಅದು ಪಿತೃ, ಫಾದರ್ ಅದೇ ರೀತಿ ಇದೆ. ಮದರ್, ಮಾತೃ ಅಲ್ಲಿಂದಲೇ ಇದೆ. ಸೊ ಈ ಕಡೆನೂ ನಾವು ನೋಡ್ಬೋದು, ಎಲ್ಲ ಭಾಷೆಗಳು ವಿಶ್ವಾದ್ಯಂತ ಏನು ಭಾಷೆಗಳಿದೆ, ಈ ಐರೋಪ್ಯ ಭಾಷೆಗಳು ಪರ್ಟಿಕ್ಯುಲರ್ಲಿ ಅದು ಲ್ಯಾಟಿನ್ ಇಂದ ಬಂದಿರೋದು. ಲ್ಯಾಟಿನ್ ಭಾಷೆ ಇತ್ತು. ಸೊ ಲ್ಯಾಟಿನ್ ಭಾಷೆಯಿಂದ ಬರ್ದಿರೋದು. ಇವಾಗ ಇದರಲ್ಲೂ ಕೂಡ ಈ ಮೆಡಿಕಲ್ ಇದರಲ್ಲೆಲ್ಲ ಮೆಡಿಸಿನ್ ಕೇಳ್ತೇವೆ, ಯಾವ್ದು ನಾವು ಪ್ಯಾರಾಸಿಟಮಾಲ್, ಇನ್ನೊಂದು ಎಲ್ಲವೂ ಕೂಡ ಎಲ್ಲ ಲ್ಯಾಟಿನ್ ಇಂದ ಬಂದಿರೋದು. ಹೆಚ್ಚು ಲ್ಯಾಟಿನ್ ಇಂದ ಅವರು ವಹಿಸೋದು. ಆ ಭಾಷೆ ಲ್ಯಾಟಿನ್ಗೆ ಈ ನಮ್ಮ ಈ ಸಂಸ್ಕೃತಕ್ಕೆ ಎಷ್ಟೋ ಹೋಲಿಕೆ ಇದೆ. ಸೊ ಇದು ಸಂಸ್ಕೃತನೇ ಎಲ್ಲ ಭಾಷೆಗಳಿಗೆ ಮಾತೃಭಾಷೆ. ಸೊ ಹಾಗೆ ಮನುವಿಂದ ಮಾನವ, ಮನುಷ್ಯ, ಮ್ಯಾನ್ ಬರ್ತಾ ಇರೋದು. ಸೊ ಈ ಧ್ರುವ ಮಹಾರಾಜನ್ ಹೇಳ್ತಾ ಇದ್ದಾರೆ, ಅವ್ರೊಬ್ಬರೇ ಮನುಷ್ಯ ಅಲ್ಲ, ಅವನೊಬ್ಬರೇ ಮಾನವ ಅಲ್ಲ, ಅವ್ರನ್ನ ಮಾನವ ಅಂತ ಏನಂದ್ರೆ ಅವ್ರು ವಿಶೇಷವಾದ ಮನುಷ್ಯ. ಆ ಮನುವಿನ ಕೀರ್ತಿಯನ್ನು ಅವರು ಇನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ನಿಜವಾದ ಮಾನವ, ಮನುವಿನ ಪೀಳಿಗೆಗೆ ಬಂದು ಅವ್ರು ನಿಜವಾದ ಮಾನವ. ಸೊ ಅಲ್ಲಿ ಹಾಗಾಗಿ ನಮಗೆ ಅವರು ಮನುಸ್ಮೃತಿ ಅಂತ ಕೊಟ್ಟಿದ್ದಾರೆ. ಮನುಸ್ಮೃತಿ ಅಂತ ಅದು ನಮ್ಮ ನಿಯಮಗಳು ಹೇಗೆ ನಾವು ಪಾಲನೆ ಮಾಡಿ, ಭಗವದ್ಗೀತೆ ಹೇಗೆ ಭಗವಂತನ ಕೃಷ್ಣನ್ ಕೊಟ್ಟಿದ್ದಾನೆ, ಹಾಗೆ ಮಾನವ ಸಮಾಜದಲ್ಲಿ ಸಮಾಜ ಹೇಗಿರ್ಬೇಕು, ಸಮಾಜದ ಮಧ್ಯೆ ಎಲ್ಲರೂ ಚಟುವಟಿಕೆಗಳು ಹೇಗೆ ಮಾಡಬೇಕು, ಹೆಂಗಸರ ಕರ್ತವ್ಯಗಳು, ಗಂಡಸರ ಕರ್ತವ್ಯಗಳು, ಒಬ್ಬೊಬ್ಬರ ಬ್ರಾಹ್ಮಣನಾದವನು ಹೇಗೆ ಅವ್ರ ಕರ್ತವ್ಯಗಳೇನು, ಕ್ಷತ್ರಿಯರ ಏನು ಕರ್ತವ್ಯ, ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಅದೇ ರೀತಿಯಲ್ಲಿ ಬಹಳ ನಿಯಮಗಳಿದೆ. ಹಾಗೆ ಎಷ್ಟೊಂದು ಇದಿದೆ, ನಿಯಮಗಳಿದೆ. ಹೇಗೆ ಇವಾಗ ಒಬ್ಬರ ಪೀಳಿಗೆ ಆದ್ಮೇಲೆ ನೆಕ್ಸ್ಟ್ ಪೀಳಿಗೆ, ಇವಾಗ ತಂದೆ ತಾಯಿಯವರ ಆಸ್ತಿ ಇದೆ, ನೆಕ್ಸ್ಟ್ ಯಾರಿಗೋಗುತ್ತೆ, ಅದು ಹೇಗೆ ಭಾಗ ಮಾಡಬೇಕು, ಅದೆಲ್ಲವೂ ಕೂಡ ಇದೆ. ಮತ್ತೆ ಗಂಡ ಹೆಂಡತಿಯರ ಮಧ್ಯೆ ಹೇಗೆ ಸಂಬಂಧ ಇರಬೇಕು, ಮತ್ತೆ ಡೈವರ್ಸ್ ಇದು ಇಲ್ಲ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನುಸ್ಮೃತಿಯಲ್ಲಿ ಯಾವಾಗಲೂ ಕೇಳೋದಿಲ್ಲ ನಾವು. ಇವರು ಇರ್ಬೋದು ಸುನೀತಿ, ಈಗ ಸುನೀತಿ ಮೇಲೆ ಉತ್ಥಾನಪಾದಾಗಿ ಮೊದಲು ಅಷ್ಟು ಇಷ್ಟ ಇರಲಿಲ್ಲ, ಸುರುಚಿ ಮೇಲೆ ಸ್ವಲ್ಪ ಜಾಸ್ತಿ ಇದಿರ್ಬೋದು. ಆದ್ರೂ ಕೂಡ ಸುನೀತಿಯನ್ನು ಅವರು ಬಿಟ್ಬಿಡ್ಲಿಲ್ಲ. ಅವರು ಬೀದಿಗೆ ಅವರು ಸುನೀತಿಯನ್ನು ಇಟ್ಕೊಂಡು ರಕ್ಷಣೆ ಮಾಡ್ತಾ ಇದ್ರು. ಮತ್ತೆ ಕಾಲ ಸಮಯದಲ್ಲಿ ಅವರು ಕೂಡ ಮನವರಿಕೆ ಆಯ್ತು, ಅಯ್ಯೋ ನಂದೇ ತಪ್ಪು, ಇದು ನಂದೇ ಅಪರಾಧ ಆಯ್ತು, ಅವ್ರಿಗೆ ಮನವರಿಕೆ ಆಯ್ತು. ಸೊ ಎನಿವೆ, ಈಗಿನ ಕಾನೂನು ಬೇರೆ. ಈಗ ನಾವೆಲ್ಲವೂ ಕೂಡ ಪಾಶ್ಚಾತ್ಯದ ದೇಶಗಳು ಅವರು ಸಭೆಗಳಲ್ಲಿ ಅವರು ಮಾಡಿದ್ದು ನಾವು ಈಗ ಅನ್ವಯ ಮಾಡ್ತೇವೆ. ಇಲ್ಲಾಂದ್ರೆ ವೈದಿಕ ಇದರಲ್ಲಿ ಅದು ಇಲ್ಲ ಅಂದ್ರೆ ದೂರ ಇರೋದು ಅಷ್ಟೇ. ಸ್ವಲ್ಪ ಸಮಯದಲ್ಲಿ ಅದು ಇದು ಸರಿಯಾದ್ರೆ ಆಗ್ಬೋದು, ಇಲ್ಲಾಂದ್ರೆ ಬಿಡಿ, ಅದಷ್ಟೇ. ಅದು ನಮ್ಮ ಕರ್ಮ ಏನ್ ಮಾಡೋದು ಅಂತ ಅವರು ಕೂಡ ಭಾವಿಸ್ತಾ, ಇವ್ರು ಕೂಡ ಭಾವಿಸ್ತಾ, ಈ ರೀತಿ. ಸೊ ಹೇಳ್ಬೇಕು ಅಂದ್ರೆ ಈ ಮನುಸ್ಮೃತಿಯಲ್ಲಿ ಎಷ್ಟೋ ಬಹಳ ರೂಲ್ಸ್ ಇದೆ, ಬಹಳ ನಿಯಮಗಳಿದೆ. ಹೇಗೆ ಇದು ಜನರು ಸಮಾಜದಲ್ಲಿ, ಒಂದು ಸಂಸಾರದಲ್ಲಿ, ಒಂದು ಇದು ಆಧ್ಯಾತ್ಮಿಕ ಪ್ರಗತಿ ಜೊತೆಗೆ ಭೌತಿಕವಾಗಿ ಈ ಜಗತ್ತಿನಲ್ಲಿ ಏನೇನು ನಿಯಮಗಳು ಪಾಲನೆ ಮಾಡಿ ಅದೆಲ್ಲ ಕೂಡ ಮನುಸ್ಮೃತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ವಿಷಯ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಓಕೆ, ಸೊ ಇವತ್ತು ಸಮಯ ಆಯ್ತು. ಆದ್ರೂ ಕೂಡ ಯಾರಾದ್ರೂ ಏನಾದ್ರು ನಾನು ಪಾಯಿಂಟ್ಸ್ ಮಿಸ್ ಮಾಡಿರ್ತೇನೆ, ನಿಮ್ಗೆ ಏನಾದ್ರು ನೆನಪು ಬಂದದ್ದು ಹೇಳಿ, ಏನಾದ್ರು ಈ ರೀತಿ. ಒಂದ್ ನಿಮಿಷ. ಪ್ರಭುಪಾದರು ಬರ್ದದ್ದೇ ಇದೆ ಮನುಸ್ಮೃತಿ, ಚೆನ್ನಾಗಿದೆ. ಹರೇ ಕೃಷ್ಣ. ಮತ್ತೆ ಈಗ ಹೇಳಿ, ಮತ್ತೆ ನನ್ನ ಸ್ಪೀಕರ್ ಆಫ್ ಆಗಿತ್ತು, ಹೇಳಿ ಏನ್ ಹೇಳ್ತಾ ಇದ್ದೀರಾ? ಪ್ರಭುಪಾದರು ಕೂಡ ಮನುಸ್ಮೃತಿ ಸಣ್ಣ ಬುಕ್ ಮಾಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಪ್ರಭುಜಿ. ಪ್ರಭುಪಾದರು ಮನುಸ್ಮೃತಿಯನ್ನು ಸಣ್ಣ ಬುಕ್ ಮಾಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದು. ಯಾವ ಪುಸ್ತಕ? ಮನುಸ್ಮೃತಿಯಲ್ಲಿ ಕೋಟ್ ಮಾಡ್ತಾರೆ ಪ್ರಭುಪಾದರು, ಈ ತರ ಇದೆ ಅಂತ ಹೇಳ್ತಾ ಇರ್ತಾರೆ. ಪ್ರತ್ಯೇಕವಾಗಿ ಪ್ರಭುಪಾದರು ಏನಾದ್ರು ಬರೆಯಕ್ಕೆ ಹೋಗ್ಲಿ, ಪ್ರಭುಪಾದರು ಎಲ್ಲವೂ ನಮ್ ಭಾಗವತದಲ್ಲಿ ಬಂದ್ಬಿಡುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಸಾರವನ್ನು ಕೊಟ್ಟಿದ್ದಾನೆ, ಇನ್ನ ಹೆಚ್ಚು ನಮ್ಗೆ ಡೀಟೇಲ್ ಭಾಗವತ ಇದೆ, ಅದು ಕೊಟ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಅಲ್ಲಿಂದ ಕೊಟೇಶನ್ಸ್ ಒಮ್ಮೊಮ್ಮೆ ಮಧ್ಯದಲ್ಲಿ ಕೊಡ್ತಾ ಇರ್ತಾರೆ.
ಕೊಡ್ತಾರೆ. ಮತ್ತೆ ಕೆಲವು ಭಕ್ತರು ಇದ್ದಾರೆ, ನಾನು ಕೇಳಿದ್ದು ಗೌರ್ ಗೋವಿಂದ್ ಮಹಾರಾಜ್ ಅಂತ ಅನ್ಸುತ್ತೆ, ಶಿಲಪ್ರಭುಪಾದ ಶಿಷ್ಯರು. ಅವ್ರದ್ದು ಏನೋ ಮನುಸ್ಮೃತಿ ಬಗ್ಗೆ ಒಮ್ಮೆ ನಾನು, ಅವರು ಅದನ್ನ ತುಂಬಾ ಅವ್ರಿಗೆ ಮೊದಲಿಂದಾನೇ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತಿದ್ದು ಅವ್ರದ್ದು ಏನೋ ಒಂದು ಇದಿದೆ ಅದರಲ್ಲೆಲ್ಲ. ಈಗಲೂ ಕೂಡ ಪ್ರಭುಪಾದ ಶಿಷ್ಯರೆಲ್ಲ ಬರಿತಾ ಇದೆ ಬಹಳ. ಭಾನು ಮಹಾರಾಜ್ ಎಲ್ಲ ನೋಡಿದ್ರೆ ನೀವು ಬಹಳಷ್ಟು ಇದು ಮಾಡಿದ್ದಾರೆ ಇದೆ. ನಿಮ್ಮ ಹತ್ರ ಯಾವ್ದಿದ್ರೆ ಕಳಿಸಿ, ನಾನು ಕೂಡ ರೆಫರೆನ್ಸ್ ನೋಡ್ತೀನಿ ನಾನು. ಅದು ಅಂದ್ರೆ ಪ್ರಭುಪಾದರು ಮುಖ್ಯವಾಗಿ ನಮ್ಗೆ ಅದೆಲ್ಲವನ್ನು ಕೂಡ ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಂ ಈ ಗ್ರಂಥಗಳು ಕೊಟ್ಬಿಟ್ಟಿದ್ದಾರೆ. ಅದು ನಮ್ಗೆ ಯಾವ್ದು ನಾವು ಅಳವಡಿಸ್ಕೋಬೇಕು, ಇದು ತುಂಬಾ ಡೀಟೇಲ್ ಇದೆ. ನಮ್ಗೆ ಸಮಯ ಇದ್ದಲ್ಲಿ ಮತ್ತೆ ನಾವು ಅದನ್ನ ಲಾಭ ಪಡಿಬಹುದು. ಇಲ್ಲ ಅಂದ್ರೆ ನಮ್ಗೆ ಎಲ್ಲವೂ ಕೂಡ ಅದೆಲ್ಲವನ್ನು ಕೂಡ ಶಿಲ ಪ್ರಭುಪಾದರು ಇಲ್ಲೇ ಫಿಲ್ಟರ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ. ಫಿಲ್ಟರ್ ಕಾಫಿ ರೆಡಿ ನಿಮ್ಗೆ ಕುಡಿಲಿಕ್ಕೆ ನಿಮ್ಗೆ. ಹಾಗೆ ಭಗವದ್ಗೀತಾ, ಭಾಗವತ ಪ್ರಭುಪಾದರು ಎಲ್ಲವನ್ನು ಕೊಟ್ಟಿದ್ದಾರೆ. ಕಾಫಿ ಕುಡಿಬಾರ್ದು ನಾವು, ಹೇಳಿದ್ದೀನಿ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಹರೇ ಕೃಷ್ಣ. ಸೊ ಯಾರ್ಯಾರಿಗೂ ಇನ್ನೇನಾದ್ರೂ ಪಾಯಿಂಟ್ ಏನಾದ್ರು ನೆನಪು ಬಂದ್ರೆ, ಈ ರೀತಿ ದೇವತೆಗಳ ರಕ್ಷಣೆ ಮಾಡೋದು, ಇಲ್ಲಾಂದ್ರೆ ನಿಮ್ಗೆ ಕೇಳಿಸ್ತದ ಪ್ರಭುಜಿ ನಾವು ಮಾತಾಡಿದ್ದು? ಈಗ ಕೇಳಿಸ್ತಾ ಇದೆ ಮಾತಾಡಿ. ಅವಾಗ್ಲೇ ಆಫ್ ಆಗಿತ್ತು ಈಗ, ಹಾಗೆ ನಂಗೆ ಕೇಳಿಸ್ತಾ ಇರಲಿಲ್ಲ. ಪ್ರಭುಜಿ ದೇವಿ ಮಹಾತ್ಮೆಯಲ್ಲಿ ನೋಡಿ ದೇವಿಯೇ ಮೇನ್ ಅಂತ ಎಲ್ಲ ತಿರುಚಿ ಇಟ್ಟಿದ್ದಾರೆ ಯಕ್ಷಗಾನದಲ್ಲಿ. ಕೃಷ್ಣ ಮತ್ತು ವಿಷ್ಣು, ಮಹೇಶ್ವರ, ಬ್ರಹ್ಮ ಇವರೆಲ್ಲ ಅವ್ರ ಮಕ್ಕಳು ಅಂತ ಮಾಡಿದ್ದಾರೆ. ಯಾರು ನಾವು ಅಧಿಕೃತ ಆಚಾರ್ಯರು ಪರಂಪರೆಯಲ್ಲಿ ಬರ್ಬೇಕು. ಅವರು ಆಚಾರ್ಯವಾನ್ ಪುರುಷೋ ವೇದ, ಭಾಗವತದಲ್ಲಿ ಹೇಳಿರೋ ಮಾತು. ಆಚಾರ್ಯವಾನ್ ಯಾರು ಆಚಾರ್ಯರನ್ನು ಪಾಲನೆ ಮಾಡ್ತಾರೆ, ಆಚಾರ್ಯರಿಗೆ ಶರಣಾಗಿದ್ದಾರೆ, ಆ ಗುರುಷ್ಯ ಪರಂಪರೆಯಲ್ಲಿ ಬರೋ ಈ ವ್ಯಕ್ತಿಗಳಿಗೆ ಅವರ ಆದ್ಯ ನಡೆದಿದ್ದಾರೆ, ಆ ವ್ಯಕ್ತಿಗೆ ವೇದ, ಆ ವೇದಗಳೇನು ಅಂತ ಆ ವ್ಯಕ್ತಿಗೆ ಗೊತ್ತು. ಸೊ ಇದು ಕೇವಲ ಏನೋ ನಮ್ಮ ಪಾಂಡಿತ್ಯದಿಂದಲೋ, ನಾವು ಸಂಸ್ಕೃತ ಭಾಷೆಯನ್ನು ಕಲ್ತ್ಬಿಟ್ವಿ ನಾವು, ಇಲ್ಲಾಂದ್ರೆ ಭೌತಿಕವಾಗಿ ಏನೋ ಒಂದು ಕಲೆ, ನಾವು ದೊಡ್ಡ ವ್ಯಕ್ತಿಗಳು, ನಾವು ಒಂದು ವಿಜ್ಞಾನಿನೋ ಇನ್ನೊಂದು, ಈ ರೀತಿಯಿಂದ ನಾವು ವೇದದ ಶಾಸ್ತ್ರವನ್ನು, ವೇದಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾಯಂ ಆತ್ಮ ಪ್ರವಚನೇನ ಲಭ್ಯ ನಮೇದಯ ನಭೂತ ಶ್ರುತೇನ. ಈ ಆತ್ಮ ಪರಮಾತ್ಮ ಈ ಜ್ಞಾನವನ್ನು ನಾವು ಒಂದು ಪ್ರವಚನದ ಪ್ರಾವೀಣ್ಯತೆಯಿಂದ, ಇಲ್ಲಾಂದ್ರೆ ಬಹುನಾ ಶ್ರುತೇನ, ಬಹಳ ಶಾಸ್ತ್ರಗಳು, ಬಹಳ ಪುಸ್ತಕಗಳು ನಾನು ಓದ್ಬಿಟ್ಟಿದ್ದೇನೆ. ಮೇದಯ ನನ್ನ ಬುದ್ಧಿವಂತಿಕೆಯಿಂದ, ನನ್ನ ಒಂದು ಚಿಂತನೆಯಿಂದ ನಾನು ಇದನ್ನ ಏನ್ ಸತ್ಯವನ್ನು, ತತ್ವವನ್ನು ಅರ್ಥ ಮಾಡ್ಕೊಳ್ಬಹುದು. ತೇನ ಲಭ್ಯ ವಿವರಣತೆ ತನಂ ಸ್ವಾಮ್. ಯಾರು ಭಗವಂತನ ಅನುಗ್ರಹವನ್ನು ಪಡೀತಾರೆ, ಯಾರು ಈ ತರ ಆಚಾರ್ಯರ ಒಂದು ಕೃಪೆಯಲ್ಲಿ ಆಶ್ರಯದಲ್ಲಿದ್ದಾರೆ, ಸೊ ಹಾಗೆ ಭಗವಂತ ಕೃಪೆಯನ್ನು ಪಡೆದವ್ರಿಗೆ ಇದು ಯಥಾರ್ಥ ಇದು ಅರ್ಥ ಆಗುತ್ತೆ. ಎಸ್ ಮಾತಾಡಿ. ಧನ್ಯವಾದಗಳು. ಧನ್ಯವಾದಗಳು.